ಪತ್ತಪ್ಪೆ ಜೋಕುಲು ಮಾತೆಲ್ಲ ಸೇರ್ದು ಮಲ್ಪುವ ಈರೆನ ಸೇವೆ ಪೊನೆದು ಪೊಲ್ಲುಡು ಈರು ನಡಪಾದು ಕೊರಡು ಭಕ್ತಿಡು ಕೊರುಪಿನ ಕಾಣಿಕೆ ಪಡೆದು ಸುಗಿಪೆ ಓಷಾರದೆ ದಯದೀದು ಕಾಪುಲೆ ಅಮ್ಮ ಮೂರು ಸತ್ಯಳು ಮೇರೆ ಪಿಂಚಿ ಪುರುಡು ಲಕ್ಷ್ಮೀ ನರಸಿಂಹ ದೇವರ ಸ್ಥಳೋಟು ಕಾಪುಲೈರೆನ ಚೋಕ್ಲೆನ ದಯೋಟು ನಿತ್ಯಲ ತಾಂಕದ ಉಂತಾಲ ನೀಲೆಟ್ ಸುಗಿಪೆ ಓಷಾರದೆ ದಯದೀದ ಕಾಪುಲೆ ಅಮ್ಮ ಓ ಭಕ್ತಿ ಮವಡು ಪಾರು ಸುಗಿಪೆ ಓಷಾರದೆ ದಯದೀದ ಕಾಪುಲೆ ಅಮ್ಮ ದಯದೀದ ಕಾಪುಲೆ ಅಮ್ಮ ದಯದೀದ ಕಾಪುಲೆ ಅಮ್ಮ. ಧನ್ಯವಾದಗಳು ವಿಶ್ವನಾಥ್ ಅವರಿಗೆ. ಜೋರದ ಚಪ್ಪಾಳೆಯವರಿಗೆ ಧನ್ಯವಾದಗಳನ್ನು ಸಲ್ಲಿಸುವ. ಈ ಪೋಸ್ಟ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಧನ್ಯವಾದಗಳು. ಮುಂದಕ್ಕೆ ಬಂದಂಥ ನಮ್ಮವರೇ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡುವಂಥದ್ದು ನಮ್ಮ ಸಂಸ್ಕಾರದಲ್ಲಿ ಒಂದು. ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಬೇಕು ಅಂತೇಳಿ ನಮ್ಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಮೋಹಿನಿ ಟೀಚರ್ ಅವರು ವಿನಂತಿ ಮಾಡ್ತೇವೆ. ಹಾಗೆ ನಮ್ಮ ನತಾನಿಯಲ್ಲಿ ಎಲ್ಲೋಡ ಈವೆಂಟ್ ಸರ್ ಅವರು ಕೂಡ ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಜಿ ಹಳೆ ವಿದ್ಯಾರ್ಥಿಗಳು, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದಂತಹ ನತಾನಿಯಲ್ಲಿ ಎಲ್ಲೋಡ ಈವೆಂಟ್ ಸರ್ ಅವರು ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಇದೀಗ ಬಂದಂಥ ಎಲ್ಲರನ್ನು ಕೂಡ ಆದರಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರು ಆಗಿರುವಂತಹ ಶ್ರೀಮತಿ ಉಷಾ ಮೋಹಿನಿ ಟೀಚರ್ ಅವರು. ಮುಂಜಾನೆಯ ಶುಭ ನಮನಗಳು. ನಾವಿವತ್ತು ಹಳೆ ವಿದ್ಯಾರ್ಥಿ ಸಂಘವನ್ನು ಮಾಡಬೇಕು ಹಾಗೂ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಎಂಬ ಒಂದು ಯೋಚನೆಯಲ್ಲಿ ನಾವೆಲ್ಲ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯು ಒಂದು ಉತ್ತಮವಾದಂತಹ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ. ಈ ಒಂದು ಯೋಜನೆಗೆ ಹಳೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಮಗೆ ಸಹಕಾರ ನೀಡ್ತೀರಿ ಎಂಬುದಾಗಿ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಹಾಗಾಗಿ ಈ ಒಂದು ಹಳೆ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಲು ಬಂದಂತಹ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಂಚಾಲಕರಾದಂತಹ ಕಡಿಂಜ ಸೋಮಶೇಖರ ಚೌಟರಿಗೆ ನಾವು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಯಾದಂತಹ ಸಂದೇಶ್ ಇವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೋರ್ವ ನಮ್ಮ ಶಾಲೆಗೆ ಯಾವಾಗಲೂ ಕೂಡ ಕೊಡುಗೆ ನೀಡುವುದರೊಂದಿಗೆ ಮಹತ್ವವಾದ ಸಹಾಯವನ್ನು ಕೊಡುವುದರೊಂದಿಗೆ ಇದ್ದಂತಹ ನರಸಿಂಹ ನಾಯ್ಕ ಇವರು ಕೂಡ ಹಳೆ ವಿದ್ಯಾರ್ಥಿಯಾಗಿದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಅಬ್ದುಲ್ ಮಜೀದ್ ಇವರು ಕೂಡ ನಮ್ಮ ಹಳೆ ವಿದ್ಯಾರ್ಥಿ ಹಾಗೂ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಆಗಿದ್ದುಕೊಂಡು ಯಾವಾಗಲೂ ನಮ್ಮ ಶಾಲೆಗೆ ಏನಾದರೂ ಬೇಕು ಎಂದಾದರೆ ಏನಾದರೂ ಮಾಡಿ ಹೇಗಾದರೂ ಮಾಡಿ ನಮ್ಮ ಶಾಲೆಗೆ ಸದಾ ಮಾರ್ಗದರ್ಶನ ಕೊಡುತ್ತಾ ಹಾಗೂ ನಮ್ಮ ಶಾಲೆಗೆ ಏನಾದರೂ ಸಹಾಯವನ್ನು ಮಾಡ್ತಾ ಇರುವಂತಹ ನಮ್ಮ ಅಚ್ಚುಮೆಚ್ಚಿನ ಹಳೆ ವಿದ್ಯಾರ್ಥಿ ಮಜೀದ್ರವರಿಗೂ ಕೂಡ ನಾನು ಇವತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದರು ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿ ಇವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಜನಾರ್ದನ ಆಚಾರಿ ಹಳೆ ವಿದ್ಯಾರ್ಥಿ ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಸುಧಾಕರ್ ಅವರಿಗೂ ಕೂಡ ಹಳೆ ವಿದ್ಯಾರ್ಥಿ ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಎಡ್ವರ್ಡ್ ಸರ್ ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂತಹ ಪ್ರೇಮಲತಾ ಟೀಚರ್ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಬಹಳ ಶಾಲೆಯ ಮೇಲೆ ಪ್ರೀತಿ ಇಟ್ಟು ಹಳೆ ವಿದ್ಯಾರ್ಥಿಯಾದಂತಹ ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಳೆ ವಿದ್ಯಾರ್ಥಿಗಳಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ
ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೂ ಕೂಡ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರ ಆದರಣೀಯ ಸಂಚಾಲಕರು ಕಡಂಜ ಶ್ರೀ ಸೋಮಶೇಖರ್ ಚೌಟ ಅವರಿಗೆ ವೆಲೇರಿನ್ ಅವರು ಗುಲಾಬಿ ನೀಡಿ ಅವರನ್ನು ಸ್ವಾಗತ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಇವತ್ತು ಈ ಒಂದು 2ನೇ ಸಭೆಯನ್ನು ದೀಪ ಪ್ರಜ್ವಲನೆ ಮಾಡುವ ಮುಖೇನ ಉದ್ಘಾಟನೆ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಅವರಿಗೆ ಗುಲಾಬಿ ನೀಡಿ ಗೌರವಿಸಬೇಕು. ಶ್ರೀಯುತ ಸಂದೇಶ್ ಶೆಟ್ಟಿ ಕೊಳ್ಕೆ ಅವರಿಗೆ ವಿವೇಕ್ ರೈಗಳು ಬಂದು ಅವರಿಗೆ ಗುಲಾಬಿ ನೀಡಿ ಅವರನ್ನು ಸ್ವಾಗತಿಸಬೇಕು, ಸಂದೇಶನ ಅವರನ್ನು ಅಂತೇಳಿ ವಿನಂತಿ ಮಾಡ್ತೇವೆ. ಹಾಗೆ ನಮ್ಮೊಂದಿಗೆ ಉಪಸ್ಥಿತಿರುವಂತಹ ನರಸಿಂಹ ನಾಯಕರು ನಮ್ಮವರೇ, ಅವರಿಗೆ ಮನೋಹರ್ ಅವರು ಬಂದು ಪ್ರೀತಿಯ ದ್ಯೋತಕ ಆಗಿರುವಂಥ ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ. ಪೂರ್ಣಿಲತಾಕ ಬಂದು ಸುಧಾಕರ್ ಗಟ್ಟಿ ಅವರನ್ನು ಗುಲಾಬಿ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ. ಹಾಗೆ ನಮ್ಮ ಹಳೆವಿದ ಸಂಘದ ಅಧ್ಯಕ್ಷರು ಗೌರವಾನ್ವಿತ ಸುರೇಶಣ್ಣ ಅವರನ್ನು ಹೇಮಲತಾಕ ಬಂದು ಗುಲಾಬಿ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಪವಿತ್ರ ಅವರು ಬಂದು ಜನಾರ್ದನ ಆಚಾರ್ಯ ಅವರನ್ನು ಗುಲಾಬಿ ನೀಡಿ ಅವರನ್ನು ಸತ್ಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಎಲ್ಲರೂ ನಮ್ಮವರೇ, ಎಲ್ಲರನ್ನು ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡು ಸಭೆಯ ಅಧ್ಯಕ್ಷತೆಯನ್ನು ಆಡಳಿತ ಮಂಡಳಿ ಅಧ್ಯಕ್ಷರಾದ ಸನ್ಮಾನ್ಯ KN ಆಳ್ವ ಅವರು ಅಧ್ಯಕ್ಷತೆ ವಹಿಸಿ ಚಂದಗಾಣಿಸಿಕೊಟ್ರು. ಹಾಗೆ ನಮ್ಮ ವೇದಿಕೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ರಾಜಕುಮಾರ್ ಶೆಟ್ಟಿ ಅವರು, ನಿವೃತ್ತ ಮುಖ್ಯ ಶಿಕ್ಷಕರು ರವೀಂದ್ರ ರೈ ಅವರು, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಗೋಪಾಲಕೃಷ್ಣ ಭಂಡಾರಿ ಅವರು, ಗೌರವಾನ್ವಿತ ಸುರೇಶ್ ಶೆಟ್ಟಿ ಅವರು, ಹಾಗೆ ಹಳೆ ವಿದ್ಯಾರ್ಥಿಗಳಾದ ಶ್ರೀಯುತ ಇಸ್ಮಾಯಿಲ್ ಬಾಕಿಮಾರ್ ಅವರು, ಹಾಗೆ ಜಂಟಿ ಈಗಾಗಲೇ ಹೇಳಿದೆ ಸಂಚಾಲಕರಾದ ಕಡಂಜ ಸೋಮಶೇಖರ್ ಚೌಟ್ರು ಹಾಗೂ ವೆಲೇರಿಯನ್ ಡಿಸೋಜ ಅವರು, ಮತ್ತು ಜಂಟಿ ವಿದ್ಯಾಸಂಸ್ಥೆಗಳ ಮುಖ್ಯ ಗುರುಗಳು ಸಭೆಯಲ್ಲಿ ಕಳೆದ ವೇದಿಕೆಯಲ್ಲಿ ಇದ್ದರು. ಅದರೊಟ್ಟಿಗೆ ತುಂಬ ಮಂದಿ ಹಳೆ ವಿದ್ಯಾರ್ಥಿಗಳು, ಒಂದು ಪೇಜ್ ಉಂಟು, ಎಲ್ಲವನ್ನು ಓದುವುದಿಲ್ಲ, ಎಲ್ಲ ಹಳೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ಬಹಳ ಅದ್ಭುತವಾಗಿ ನೀಡುವ ಮುಖೇನ ಈಗಾಗಲೇ ಎಲ್ಲ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿದ್ದೇವೆ. ಮೊನ್ನೆ ನಡೆಯುವ ಕಾರ್ಯಕ್ರಮ ಮುಂದೆ ನಡೆಯತಕ್ಕಂಥ 2027ನೇ ಇಸವಿಯಲ್ಲಿ ನಡೆಯತಕ್ಕಂಥ ಒಂದು ಕಾರ್ಯಕ್ರಮ ಅಮೃತ ಮಹೋತ್ಸವ ಬರುವ 27ಕ್ಕೆ 75 ವರ್ಷ ಆಗ್ತದೆ. ಅವತ್ತು ನಾವು ಬಹಳ ಅತ್ಯುತ್ತಮವಾಗಿ ಪ್ರಾಥಮಿಕ ಶಾಲೆಯ ಒಂದು ವೈಭವಪೂರ್ಣವಾದಂಥ ಕಾರ್ಯಕ್ರಮ, ಅದನ್ನು ನಾವೆಲ್ಲರೂ ಆಚರಣೆ ಮಾಡಬೇಕು ಅಂತೇಳಿ ತುಂಬ ಮಂದಿ ಹತ್ರ ಅವರ ಅನಿಸಿಕೆಯನ್ನು ಕೇಳುವಾಗ ಎಲ್ಲರೂ ಕೂಡ ತುಂಬ ಒಳ್ಳೊಳ್ಳೆಯ ಅನಿಸಿಕೆಯನ್ನು ನೀಡುವ ಮುಖೇನ ಮೊನ್ನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿಶೇಷವಾಗಿ ತುಂಬ ಮಂದಿ ಫೋನ್ ಕೂಡ ಮಾಡಿ ಇವತ್ತು ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಸಂದೇಶವನ್ನು ಕೊಟ್ಟಿದ್ದಾರೆ. ಒಂದು ರವೀಂದ್ರ ಶೆಟ್ಟಿ ಉಳಿದೊಟ್ಟವರು, ಅಶೋಕ್ ಕುಮಾರ್ ಚೌಟ ಕಡಂಜ ಅವರು, ಇಸ್ಮಾಯಿಲ್ ಬಾಕಿಮಾರ್ ಅವರು, ಮತ್ತು ಮನೋಜ್ ಕುಮಾರ್ ಹೆಗಡೆಯವರು, ಹೀಗೆ ಹಲವರು ನಿನ್ನೆ ರಾತ್ರಿಯೇ ಫೋನ್ ಮಾಡಿ ನಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಖಂಡಿತ ನೀವು ಪದಾಧಿಕಾರಿಗಳ ಆಯ್ಕೆ ಮಾಡಿ ಏನು ಜವಾಬ್ದಾರಿ ಕೊಟ್ಟರು ಕೂಡ ನಾವು ಖಂಡಿತವಾಗಿ ವಹಿಸ್ಕೊಳ್ತೇವೆ ಅಂತ ಹೇಳಿದರು. ಆದರೆ ಅಧ್ಯಕ್ಷ ಸ್ಥಾನ ಮಾತ್ರ ಬೇಡ ಅಂಥೇಳಿ ಪ್ರಮುಖರು ಹೇಳಿದ್ದಾರೆ. ಅಧ್ಯಕ್ಷ ಸ್ಥಾನ ನಮಗೆಲ್ಲ ಬೇಡ ಅಂಥೇಳಿ ಸಂದರ್ಭದಲ್ಲಿ ಕೆಲವರು ಹೇಳಿದರು. ಏನೇ ಆಗಲಿ, ಅವತ್ತಿನ ಸಭೆ ಬಹಳ ಅತ್ಯುತ್ತಮವಾಗಿ ನೆರವೇರಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆ ಸಭೆಯಲ್ಲಿ ಉಪಸ್ಥಿತರಿದ್ದ ಸರ್ವರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತೇವೆ. ಈಗ ಈ 2ನೇ ಸಭೆಯ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ನಮ್ಮೆಲ್ಲರ ಆದರಣೀಯರು ನಮ್ಮ ವಿದ್ಯಾಸಂಸ್ಥೆಗೆ ಪ್ರತಿ ವರ್ಷ, ಅದು ಪ್ರತಿಭಾ ಕಾರಂಜಿ ಆಗಿರ್ಬೋದು, ಕ್ರೀಡಾಕೂಟಗಳಾಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಆಗುವಾಗ ನಾವು ಹೋಗೋದು ಸಂದೇಶ್ ಶೆಟ್ಟಿ ಕೊಳ್ಕೆ ಅವರ ಹತ್ರ. ಅವರು ದಾನಿಗಳು, ಕೊಡುಗೆ ದಾನಿಗಳು, ಮತ್ತು ನಮ್ಮ ಶಾಲೆಯ ಬಗ್ಗೆ ಅಪಾರ ಗೌರವವನ್ನು ಇಟ್ಟುಕೊಂಡವರು ಎಲ್ಲ ಇರುವುದರೊಂದಿಗೆ ಪ್ರತಿ ಬಾರಿ ಕೂಡ ವಿದ್ಯಾಸಂಸ್ಥೆಗೆ, ಪ್ರಾಥಮಿಕ ಶಾಲೆಗೆ, ಪ್ರೌಢಶಾಲೆಗೆ ಏನಾದರೂ ಒಂದು ವಿಶೇಷವಾಗಿ ದಾನವನ್ನು ಮಾಡ್ತಾ ಬಂದವರು, ಹೆಸರು ಹೇಳದೆ ಕೊಡ್ತಾ ಬಂದವರು ಸಂದೇಶ್ ಶೆಟ್ಟಿ ಕೊಳ್ಕೆ ಅವರು. ಇವತ್ತು ದೀಪ ಪ್ರಜ್ವಲನೆ ಅವರಲ್ಲಿ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ಒಪ್ಪಿಕೊಂಡಿದ್ದಾರೆ. ದೀಪ ಪ್ರಜ್ವಲನೆಯನ್ನು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೀವಿ. ಎಲ್ಲ ಅತಿಥಿವರ್ಯರು ನಮ್ಮೊಂದಿಗೆ ಸಹಕಾರ ಮಾಡಬೇಕು ಅಂತೇಳಿ ವಿನಂತಿ. ಸದಸ್ಯರು ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಬಯಸ್ತೇವೆ. ಸ್ವಾಗತ ಮೊಹಮ್ಮದ್ ಮುಸ್ತಫಾ ಅವರಿಗೆ. ಬಂಧುಗಳೇ, ಇವತ್ತು ನಮ್ಮ ಈ ಒಂದು ಭಾಗದ ಸನ್ಮಾನ್ಯ ಶಾಸಕರು, ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು, ಬೇರೆ ಬೇರೆ ಸಚಿವ ಸ್ಥಾನವನ್ನು ಬಹಳ ಅತ್ಯುತ್ತಮವಾಗಿ ನಿರ್ವಹಿಸಿ ರಾಜ್ಯದಲ್ಲಿ ಮಾತ್ರವಲ್ಲದೆ ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಂತಹ ಸನ್ಮಾನ್ಯ UT ಖಾದರ್ ಅವರು ನಮ್ಮ ಜಿಲ್ಲೆಗೆ ಪ್ರಥಮ ಬಾರಿಗೆ ಸಚಿವ ಸ್ಥಾನವನ್ನು ವಹಿಸಿಕೊಂಡು, ಆರೋಗ್ಯ ಸಚಿವ ಸ್ಥಾನವನ್ನು ವಹಿಸಿಕೊಂಡು ಆಗಮಿಸಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಈಗಾಗಲೇ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ನಮ್ಮ ಜಿಲ್ಲೆಯ ಪ್ರಖ್ಯಾತ ಎಲ್ಲರೂ ಕೂಡ ನಮ್ಮ
ಆತ್ಮೀಯ ಮಿತ್ರರುಗಳು, ಬೇರೆ ಬೇರೆ ಪಕ್ಷಗಳ ಮುಖಂಡರುಗಳು ಕೂಡ ಹೋಗಿ ಅವರನ್ನು ಸ್ವಾಗತ ಮಾಡಿದರು. ಈಗ ತಾನೇ ಬೇರೆ ಬೇರೆ ದೇವಸ್ಥಾನಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ ಭೇಟಿ ಕೊಡುವ ಇದರಲ್ಲಿದ್ದಾರೆ, ಭೇಟಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತುಂಬ ಮಂದಿ ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ಅಲ್ಲಿಗೆ ಆಗಮಿಸಿ ಅಲ್ಲಿಗೆ ತೆರಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ನಮ್ಮ ಈ ಸಮಿತಿಯ ವತಿಯಿಂದಲೂ ಕೂಡ ನೂತನವಾಗಿ ಈ ಒಂದು ಆರೋಗ್ಯ ಸಚಿವ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಹೆಮ್ಮೆಯ ನಮ್ಮೆಲ್ಲರ ಶಾಸಕರಾದ ಯು ಟಿ ಖಾದರ್ ಅವರಿಗೆ ಅಭಿನಂದನೆಗಳನ್ನು ಜೋರಾದ ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಂಡು, ಮೊಹಮ್ಮದ್ ಮುಸ್ತಫಾ ಅವರು, ನಮ್ಮ ಮಜೀದ್ ಅವರು, ಬದ್ರುದ್ದೀನ್ ಅವರು ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅವರೆಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು. ತುಂಬ ಮಂದಿ ಹಳೆ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಕೂಡ ಹೇಳಿದರು, ಇವತ್ತಿನ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗುವುದಿಲ್ಲ, ನಾವು ಅವರೊಟ್ಟಿಗೆ ಇದ್ದೇವೆ ಅಂತ. ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರನ್ನು ಕೂಡ ನೆನಪಿಸಿಕೊಂಡು ಇದೀಗ ದೀಪ ಪ್ರಜ್ವಲನೆ ಮಾಡಿದಂತಹ ನಮ್ಮೆಲ್ಲರ ಹಿರಿಯರು ಸಂದೇಶ್ ಶೆಟ್ಟಿ ಕೊಳ್ಕೆ ಅವರು ಉದ್ಘಾಟನಾ ಒಂದು 2 ಮಾತುಗಳನ್ನ ಆಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ನಮಸ್ಕಾರ. ಮೊದಲಾಗಿ ನನಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ಸಮರ್ಪಿಸ್ತೇನೆ. ಒಂದೂವರೆ ತಿಂಗಳ ಮುಂಚೆ ಏನೋ ಒಂದು ಇಲ್ಲಿ ಫಸ್ಟ್ ಮೀಟಿಂಗ್ ಆಗಿತ್ತು. ಅದೇ ಮುಂಜಾನೆ ಮೋಸ್ಟ್ಲಿ ಜನ ಅಪಗ ಜಾಸ್ತಿ ಇತ್ತು, ಈತ ಕಮ್ಮಿ ಒಂದು ಬರೋದುಂಡು. ನಮ್ಮ ಫಸ್ಟಿಗೆ ಆನೆ ಬರ್ಸ ಬೈಜಿ ಇನಿ ಬರ್ಸ ಬರ್ತದೆ ಅಂಚಾಗ ಜನ ಕಮ್ಮಿ ಅಂಚ ಫಸ್ಟಿಗೆ ಜನ ಬರ್ಪಿನ ಅಂಚಿನ ಒಂದು ವ್ಯವಸ್ಥೆ ನಮ್ಮ ಫಸ್ಟಿಗೆ ಮಲ್ಪೋಡು. ಈ ಸಮಿತಿ ಇಂದು ಪೂರ ಮಲ್ಪನೆ ಇರ್ದಿಲ್ಲ, ಒಂತೆ ಜನಕ್ಕೆ ಬರ್ಪಿಲೆಕ್ಕ ಮಲ್ತದೆ. ನೆಕ್ಸ್ಟ್ ಟೈಮ್ ಒಂದು ಮಲ್ಪನೆ ಇದ್ದೆ ಬಂದು ಅನ್ ಪನ್ಪಿನಿ ಅದೇ ದಯಪಂಡ ಪೋಯ್ ಸರಿ ಇರ್ತದೆ, ಜನ ಕಮ್ಮಿ ಅವನುಂಡು. ನೆಕ್ಸ್ಟ್ ಪಿರ ಕಮ್ಮಿ ಅಂದ ಭಾರಿ ಕಷ್ಟ. ಅದೇ ತ್ಯಾಗನ್ರೆ ಹಿಡಿದವರ ಯಾನು ಒಂಜಿ ಮನ್ಪುನ ಇಂಚೆ ಗೊತ್ತಂದೆ. ನೆಕ್ಸ್ಟ್ ಜನ ಆಯಿ ಬೊಕ್ಕನೆ ಸಮಿತಿ ಮನ್ಪುನ ಎಡ್ಡೆತ್ತ ಅಂಚೆ ಪನ್ಪುನೆ ಅದೇ ಬೊಕ್ಕೆ ಅನ್ನ ಸಾಧಾರಣ ಮುರಡಿ ಪಂತಿ ಅನ್ನ ಅಭಿಪ್ರಾಯ ನನ್ನ ದುಂಬು ಸೋಲ್ಮೇಲು ನಮ್ಮ ಸಂದೇಶನ ಇತ್ತೆ 6 ಪನ್ಲೆಕ್ಕನೆ ಪದಾಧಿಕಾರಿಗಳ ಆಯ್ಕೆ ಎಲ್ಲ ತೂತೆ ಮಸ್ತ್ ಕಾರ್ಯಕ್ರಮ ನಮ್ಮಲ್ಲ 10-15 ಸಂಘ ಸಂಸ್ಥೆಗಳೇ ಅವು ಪದಾಧಿಕಾರಿಗಳ ಆಯ್ಕೆ ಪನ್ನಾಗ ಆನೆಯ ಕಾರ್ಯಕ್ರಮಕ್ಕೆ ಬರ್ಪಣ ಕಮ್ಮಿ ಸಭೆಗೆ ಏನು ಮಾತಾ ತೂತೆ ಕರ್ನಾ ಸರ್ತಿ ದಾದ ಬಂಡ ನಮ್ಮ ಅನೌನ್ಸ್ ಮಾಡ್ತಾವೆ ನೆಕ್ಸ್ಟ್ ಸಭೆಟ್ ನಾವು ಪದಾಧಿಕಾರಿ ಆಯ್ಕೆ ಮಾಡ್ಬೋಗ ಅಂತ ದುಂಬು ಎಂಚೈತ್ರ ಬಂಡ ಪದಾಧಿಕಾರಿ ಆಯ್ಕೆ ಬಂಡ ಮಸ್ತ್ ಜನ ಸೇರು ಇತ್ತಾರೆ ಇಂಕ್ಲ ಪೋಸ್ಟ್ ಬೋರ್ಡ್ ಒಂದು ಇತ್ತೆ ಪೋಸ್ಟ್ ತೊಂದರೆ ಅಥವಾ ವಿವೇಕನ್ನ ಏರಿಗೆಲ್ಲ ಬೋಡ್ಚಿಯವು ದಯಪಂಡ ಓವುಲ ದೆತ್ತೊಂದು ಬುಕ್ಕ ಆಯ್ತ ಭಾರಿ ಪೊರ್ಲುಟು ಐನು ಪತ್ತೊಂದು ಪೋಡು ನಮ್ಮ ಅರ್ಧಟು ನಂಗೆ ಬೇಲೆ ಬುಡ್ರೆಲ್ಲ ಆಪಚ್ಚಿ నేను పత్తం పోయేలా ఆపచ్చి అంచె పండితే ನಮ್ಮ ಏರ್ಲ ಮತ್ತು ಜನ ಈ ಶಾಲೆ ಏರಿಗೆ ಪನ್ಪುನ ವಿಚಾರ ಎಲ್ಲ ಬರ್ಪುಂಡು ಈ ಒಂದು 75 ವರ್ಷ ನಮ್ಮ ಪೂರ ಇಲ್ಲ ಪವಿತ್ರ ಮೇಡಮ್ ಅದ ನನ್ನ 100ನೇ ವರ್ಷ ನನಗೆ ಏರು ಇಲ್ಲ ಯಾಪೋ ಎಲ್ಲೇ ಇಲ್ಲ ಅನ್ನೋದು ಅನ್ನೋದು ನಂಗೆ ಗೊತ್ತಿச்சு ಅಂಚಾತಿ ಒಂದು 75 ವರ್ಷ ಅಮೃತ ಮಹೋತ್ಸವ ನಮ್ಮ ಸೌಭಾಗ್ಯ ಅವು ಅಂಚಾತಿ ನಮ್ಮ ಸಂಸ್ಥೆ ವತಿರ್ತಿ ವಿನಂತಿ ಮಾಡ್ಕೊಂಡಾದ ಬಂಡ ಈ ಒಂದು 75 ವರ್ಷ ಭಾರಿ ಪೊರ್ಲುಡು ಅವು ಜನ ಬರಂದೇ ಪಟ್ಟು ಕಾರ್ಯಕ್ರಮಗಂತೂ ಖಂಡಿತ ಎಂಕ ತೋಜುಂಡು ಆ ಕಾರ್ಯಕ್ರಮದಿಲೆ ನಮ್ಮ ಹರೇ ಕಲಾಟೆ ಭಾರಿ ಪೊರ್ಲುಡು ಜನ ಸೇರಿವೇರು ಒಂಜಿ ನಮ್ಮ ಪ್ರತಿಭೋತ್ಸವ ಅಂದು ಮಾಡ್ತು ಕರ್ನ ವರ್ಷ ಆ್ಯಕ್ಚುಲಿ ವಾರ್ಷಿಕೋತ್ಸವನೇ ವಾರ್ಷಿಕೋತ್ಸವ ಬೋಡ್ಚಿ ಬಂಡದ ಮ್ಯಾನೇಜ್ಮೆಂಟ್ ತಗೊಳ್ಳು ಬಂಡೇರು ಅವು ನಮ್ಮ ವಾರ್ಷಿಕೋತ್ಸವ ಮಾಡ್ತಾರೆ ನಾವು ಭಾರಿ ಖರ್ಚಿಲ ಹಾಕೊಂಡು ಸಮಸ್ಯೆ ಹಾಕೊಂಡು ಬಂಡದ ಕಾರಣ ಒಂಜಿ 3 ವರ್ಷ 2 ವರ್ಷ ಹಿಡಿದು ನಮ್ಮ ವಾರ್ಷಿಕೋತ್ಸವನೇ ಮಾಡ್ತಿದ್ದೆವು ನಮ್ಮ ಪ್ರತಿಭೋತ್ಸವ ಅಂದು ಮಾಡ್ತು ಆಂಡೆಲ್ಲ ಪೋಷಕರ್ನಗಳು ಓಲ್ಡ್ ಸ್ಟ್ಯಾಂಡ್ನಗಳು ಅವು ದಯಪಂಡ ಹರೇಕಳ ಸ್ಕೂಲ್ ಡೇ ಬಂಡವು ಅಂಚೆ ಇಪ್ಪುಂಡು ಅವು ನಮ್ಮ 2002 ಮೂಜನೇ ವರ್ಷ ಬೈದೆ 2003 ಬೈದೆ ನಾನು ಆನೆ ಹಿಡ್ದು ಬೊಕ್ಕ ಒಂದು ಸುಮಾರು ಒಂದು 10 ವರ್ಷ ಮುಟ್ಟ ಕಾಂಡೆ ಮುಟ್ಟ ಒಂದಿತ್ತುಂಡು ಆ ಸ್ಕೂಲ್ ಡೇ ಅವು ಎಂಚ ಬಂಡ ಮಾತ್ರ ಎಲ್ಲ ಗೊತ್ತುಂಡು ಅವು ಹಳೆ ವಿದ್ಯಾರ್ಥಿಗಳು ಒಂದು ನಾಟಕಲ ಬೇತೇನೆ ಪುಂಡು ಅಕ್ಕಲೇ ಒಂದು ಕಾರ್ಯಕ್ರಮ ಒಂಜಿ 3 ಗಂಟೆ ಕೊಡ್ತು ನಮ್ಮ ಅವು ಮಲ್ಪೇರು ಅಂಚದ ಕಾರ್ಯಕ್ರಮ ಮೂಲು ದಾಳ ಕಮ್ಮಿ ಆಪುಜಿ ಒಂಜಿ ರೆಡ್ಡೆನೆತ ಹರೇಕಳ ಅಂಬ್ಲಮ್ಮಗರು ಬೊಕ್ಕ ನಮ್ಮ ಇಂಚಿಗೆ ಪಾವರು ಈ ಒಂದು ಗ್ರಾಮ ಈ 3 ಗ್ರಾಮಲ್ಲ ನಂಗೆ ಬೋಡಾಯಿನಂಚಿನ ಗ್ರಾಮ ಈ ಗ್ರಾಮ ಪ್ರತಿಯೊರಿಗೆಲ್ಲ ಆನೆ ಸುವರ್ಣ ಮಹೋತ್ಸವ ಕಾಸನ್ನು ಕೊಡ್ತೇನೆ ಭಾರಿ ಪೊರ್ಲುಟ್ಟು ಕಾರ್ಯಕ್ರಮ ಆವಡಂಡ ಮಸ್ತ್ ಜನ ಇಲ್ಲಿಗೆ ಹೋಗ್ತೋ ಮಾತ ಇಲ್ಲಲ್ಲ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ 1 ಲಕ್ಷ ಕೊರ್ನಕ್ಕೆಲ್ಲ ಒಳ್ಳೇರು ಅಂಚಾತ ಕಾಸುಗಳ ದಾಳ ತೊಂದರೆ ಹೆಚ್ಚಿ ಮಾತ ಇತ್ತೆ ಅಂತೂ ನಮ್ಮ ಟೀಮ್ ಮಲ್ಲ ಆತಂಡು ಆಯ್ತು ಬುಕ್ ಐತೆ 10 ವರ್ಷ ಆಂಡು 2019 ಆಂಡ 26 ಆಂಡ 7-8 ವರ್ಷ ಆತಂಡು ಅಂಚಾತ ಖಂಡಿತ ಎನ್ನ ಪ್ರಕಾರ ಎಂಕ್ಲೆಗೆ ಒಂಜಿ ಗೋಲ್ ಉಂಡು ದಾದ ಮಂಡ ನಿಕ್ಲೆ ಒಂಜಿ ಎಲ್ಲಿ ಉದಾಹರಣೆ ಕೊರ್ಪೇನು ನಮ್ಮ ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆ ಅಂತ ಸ್ಟಾರ್ಟ್ ಮಾಡ್ತಾವೆ ವಿವೇಕನ್ನ ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆ ದತ್ತು ಯೋಜನೆ ದಾದ ಬಂಡ ಕರ್ನ ವರ್ಷ 92 ಜೋಕುಗಳನ್ನ ಫ್ರೀ ಮಾಡ್ತಾವೆ ಫ್ರೀ 1 ರೂಪಾಯಿ ಕಾಸು ಕೊರ್ರೆಜ್ಜಿ ಒಂಜಿ ಬಾಳಿಗೆ 2050 ರೂಪಾಯಿ ಕರ್ನ ವರ್ಷ ಐತಂಡು 2050 ರೂಪಾಯಿ ಲೆಕ್ಕ 92 ಜೋಕ್ಲಿಗೆ ತಂಡು ಕಬಳ್ಳಿ ಖಾಲಿ ಒಂಜಿ ತಿಂಗಳು ಖಾಲಿ ಒಂಜಿ ಮೆಸೇಜಿಗೆ
ಸರಿ ಸುಮಾರು ಒಂದು 3 ಲಕ್ಷ ರೂಪಾಯಿ ನಂಗೆ ಬೈದೇನು, 3 ಲಕ್ಷ ಮುಟ್ಟ ಕಾಸು ಬೈದೇನು. ಅದು ಏರಿಗಳ ಅವು ಈತು ಮಲ್ಲ ಅಮೌಂಟ್ ಅಂತ ಏರಿಗಳ ಗೊತ್ತು 2051 ಪನ್ನಾಗ ಅವು ಈತು ಮಲ್ಲ ಅಮೌಂಟ್ ನಮ್ಮ ಓಲ್ಡ್ ಸ್ಟ್ಯಾಂಡ್ನಕ್ಲೆ ಪಿದಾಯಿರ್ತಿ ಎಲ್ಲ ಪಿದಾಯಿರ್ತಂಜಿ ಲಾಸ್ಟ್ಗೆ ಆಪುಜಿ ಪನ್ನಾಗ ನಮ್ಮ ಯೂನಿವರ್ಸಿಟಿ ಪೋಪ ಅವಳು ನಮ್ಮ ಬಾರಿ ಆತ್ಮೀಯರ ನಕಲು ಉಳ್ಳೇರು 10 ಜನನೇ ದತ್ತೊಂಡೇರು 2 ಜನ 10 ಜೋಕ್ಲಿಂದ ಎತ್ತೊಂಡೇರು ವಾರನೇ ಅಂಚಾದು. ಖಂಡಿತ ಸಂದೇಶನ ಪನ್ಲೆಕ್ಕನೆ ಜನ ಖಂಡಿತ ಆವಡು ಜನ ಐತಿಲಕ್ಕ ಮಸ್ತ್ ಜನ ಸೇರಿ ಎಲ್ಲ ಬರ್ಪೇರು ಮಸ್ತ್ ಜನ ಎಲ್ಲ ಪದವಿ ದೆತನು ಎಂದೈತೆ ದೆತೊನ್ನಕ್ಲಿ ದಾತಪಂಡ ಜನ ಬೋಡು ಒಂದು ಕರೆಕ್ಟ್ ಐನ್ಲ ಒತ್ತೊನ್ಕ ಅಂಚತ್ ಎನ್ನ ಒಂಜಿ ಅಭಿಪ್ರಾಯ ಎಂಕಲ ಒಂಜಿ ಸ್ಟಾಫ್ ಅಭಿಪ್ರಾಯ ದಾತಪಂಡ 1 ವರ್ಷ ಉಂಡು ಕಾರ್ಯಕ್ರಮಕ್ಕೆ ದಾಲ ತೊಂದರೆಜಿ ಪ್ರಸಾದ್ರಿ ಅದೇ 1 ವರ್ಷ ಉಂಡು ನಮ್ಮ ಪ್ರಸಾದಲ ಪ್ರಾಥಮಿಕ ನಮ್ಮ ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಒಂದು ಮಾಡ್ತಾ ಇತ್ತು ಸಂಚಾಲಕರೆಲ್ಲ ಅದು ಒಳ್ಳೆಯದು ಕಲ್ಲಾಯಿ ಅಂಚ ನಮ್ಮ 1 ವರ್ಷ ಉಂಡು 1 ವರ್ಷ ನಮ್ಮ ಇಂಚನೆ ಪೋಂಡ 1 ವರ್ಷ ಇಂಚೆ ಪೋಪುಂಡು ಇಜ್ಜಿ ಮರಿಯಾಲಿ ಸ್ಟಾರ್ಟ್ ಅಂದರೆ ನನ್ನ ಅರಗಾಲ ಬರ್ಕೊಂಡು ಕಾರ್ಯಕ್ರಮ 1 ವರ್ಷನೇ ಪೋಪುಂಡು ತಿಂಗಳಿಗೊಂಜಿ ಸಭೆ ಮಾಡ್ಕೊಡಂಡ ಫಸ್ಟ್ ಒಂಜಿ ಸಮಿತಿ ಆವಡು ಆ ಸಮಿತಿ ಆಜಿನ ದಾನೆ ಮಾಡ್ಕೊಂಡು ಒಯ್ಕಲ ಒಂಜಿ ವ್ಯಾಲ್ಯೂ ಇಜ್ಜಿ ಅಂತ ಹಾಕೊಂಡು ಒಂದು ಎನ್ನ ಪ್ರಕಾರ ಊಲ ದುಂಬು ಉಪ್ಪುಲ ಪರ್ಲ ಇಜ್ಜಿ ಮತ್ತೆ ನಮ್ಮನೆ ಐಕು ಮತ್ತೆ ನಮ್ಮ ಮಲ್ಪೊಳಿ ವರ್ಕ್ ಮಲ್ಪೊಳಿ ಮಾತ್ರೆಗಳ ಇನ್ವಿಟೇಷನ್ ಕೊರೊಳ್ಳಿ ಎಂಚಿನ ಮಾತು ಐಡಿಯಾ ಪನ್ಲೆ ಐತೆ ಹೆಂಗೆ ತೋಜುಂಡು ಈ ಜನ ಸೇರ್ಸಾಯರ ದಾದ ಮಲ್ಪಡು ನಮ್ಮ ನಿಖಲು ಪನ್ಲೆಕ್ಕ ನಮ್ಮ ಮಲ್ಪ ಐತೆ ಏನಟ ಲೀಸ್ಟೇ ಉಂಡು ಏನಪ್ಪ ತೊಯ್ಪವೆ ಒರ್ಮಣ್ಣದು ಜನತ ಫುಲ್ ಅಡ್ರೆಸ್ ಸಮೇತ ನನ್ನ ಫೋನ್ ನಂಬರ್ ಉಂಡು ಐಟಿ ಏನು ಕೋಡೆ ಒಂಜಿ ಇಡೆ ಪೋದು ಇಲ್ಲಡೆ ಪೋದು ಒಂಜಿ ಸಾಧಾರಣ ಒಂಜಿ 5 ಗಂಟೆಗೆ ಸ್ಟಾರ್ಟ್ ಮಾಡ್ತು 9 ಗಂಟೆ ಮುಟ್ಟ ಫೋನ್ ಮಾಡ್ತೆ 75 ಜನಕ್ಕೆ ಐಟ್ ಒಂಜಿ 25 ಜನ ಫೋನೇ ಎತ್ತಿಸೇರು ಬೊಕ್ಕ 10 ಗಂಟೆಗೆ ಅಕ್ಲೇ ಮಾಡ್ತೇರು ಇಂಚ ಮಲ್ತನ ತೂದು ಮಲ್ತೊಂದು ಬತ್ತೇರು ಇಂದು ಇಂಚ ನಮ್ಮ ಒರಿಯೇನೆ ಮಲ್ಪರ ಬಳಿ ಎನ್ನ ಪ್ರಕಾರದಾದ ಬಂಡ ಎಂಗ್ಲ ಹೆಚ್ಚಂಬ್ಲ ಮಾಡ್ತಾರೆ ಪಾಪ ಟೀಚರ್ ನಕ್ಲ ಮಾಡ್ತಾರೆ ಟೀಚರ್ ನಕ್ಲ 5 ಜನ ನಿಕ್ಲು 19 ಕೊಂಡು ಒಂದು ಐಡಿಯಾ ಮಾಡ್ತಾವೆ ಮಾತ ಟೀಚರ್ ನಕ್ಲು 5 ಜನನು ಓಲ್ಡ್ ಸ್ಟ್ಯಾಂಡ್ ಎಲ್ಲೇ ಜೋಕ್ಲತ್ತು ಮಲ್ಲಕ್ಲ 19 ಒಂದು ಐಡಿಯಾ ಮಾಡ್ತಾವೆ ಐಟು ಮಾತ ಟೀಚರ್ ನಕ್ಲು ಮಾಡ್ತಾರೆ ಐಟ್ಲ ಕೆಲವು ಜನ ಬತ್ತಜೇರು ದಳ ತೊಂದರೆ ಇಜ್ಜಿ ಅಂಚತ್ ಏರೆಲ್ಲ ಐತೆ ಒಂಜಿ ಬನ್ಪೆ ಸಂದೇಶನ ಬನ್ಲಕನೆ ಏರಿಗಳ ನೆರಿಯರೆ ಬತ್ತಾರೆ ದಾಲೆಜ್ಜಿ ಎಂಗೆ ಭಾರಿ ಖುಷಿ ಹಾಕೊಂಡು ದಾತವಂಡ ಬತ್ತಿಜೆಂಡಲ್ಲ ಆಕಳು ಪಣ್ಪುಣ ದಾತವಂಡ ಓವು ಬಣ್ಣ ಕೊರ್ಲೆ ಬರಾನ ನನ್ನ ಮನೆಗೆ ನಮ್ಮ ಪೋಸ್ಟ್ ಕೊಡ್ದು ಎಂಚ ಅಂದ ಅವಲ ಹಿಂಗೆ ಗೊತ್ತಿಜ್ಜಿ ಒಂಜಿ ರೆಡ್ ಎಣ್ಣೆತ ದಾದಂಡಲ್ಲಿ ನಮ್ಮ ಮಲ್ಪ ಒಂದು ಪೂರ ಪಣ್ಪುಣ ಎಂಚಂಡ ಎಂಕ್ಲು ಏತ್ ಕೊರಡು ಮಾಸ್ಟೆ ಕೊರ್ಲೆ ಬದ್ರು ನಮ್ಮ ಬದ್ರು ಒಂದು ಒಳ್ಳೆ ವೆಹಿಕಲ್ದ ಬದ್ರು ನಮ್ಮ ಹಿರಿಯರಲ್ಲ ನಮ್ಮ ರಜಾಕರ್ನ ಮೆಗ್ಗೆ ಆರು ಪಂಡೆ ಓವನ್ಲ ಒಂಜಿ ಮಲ್ಲ ಪ್ರಾಜೆಕ್ಟ್ ಓವನ್ಲ ಪನ್ಲೆ ಆ ಪ್ರಾಜೆಕ್ಟ್ ಎಂಕ್ ಕೊರ್ಲೆ ಎಂಕ್ಲು ಪೂರ ಎಂಕ್ಲು ಒಂಜಿ ಟೀಮ್ ಉಂಡು ಎಂಕ್ಲು ಸೇರ್ದು ಮಲ್ಪುವ ಆಂಡ ಮೀಟಿಂಗ್ ಮಾತ್ರ ಒಂಜಿ ಮೀಟಿಂಗ್ಲ ಬರ್ರಾಪುಜಿ ಎಂದು ಪಂಡೇರು ಬಾಯಿ ಬಿಡುದು ನಮ್ಮ ಅಂಚ ಉಲ್ಲ ಬರ್ರಾಪುಜಿ ಒಂಜಿ ಪ್ರಾಜೆಕ್ಟ್ ಓವನ್ಲ ಇತ್ತನೆ ಎನ್ನ ತರಕ್ಕೆ ಪಾಲ್ಲೆ ಎಂಕ್ಲ ಇಡೀ ಟೀಮ್ ಉಂಡು ಎಂಕ್ಲು ಮಾಡ್ತು ಇಂಚಿನ ಜನಕ್ಕುಲ್ಲ ಉಳ್ಳೇರಂದು ಅಂಚ ತೂಲೆ ಇಂಚಿನ ವಾವ ಟೈಪ್ದ ಜನಕ್ಕುಲು ಉಳ್ಳೇರಂದು ಇತ್ತೆ ಮಸ್ತ್ ಅನುಭವ ಆತನಿತೆ ಈ ಸಮಾಜಡು ಅಂಚಾತ್ ಅವೇ ಒಂಜಿ ಸ್ಪೋರ್ಟ್ಸು ಡ್ಯಾನ್ಸ್ ಒಂಜಿ ನಾಟಕ ಅವೇ ನಾಟಕ ದಿಲೆಗೆ ಹಳೆ ವಿದ್ಯಾರ್ಥಿಗಳು ನಾಟಕ ಮಂಡದು ಇವತ್ತು ಆ ನಾಟಕ ಇತ್ತಿನಕ್ಕಳು ಪೂರ ರಾತ್ರಿ ಪಗಲು 3 ಬತ್ತದ ಪ್ರಾಕ್ಟೀಸ್ ಮಾಡ್ಬಿ ನರಸಿಂಹನಾಯಕರು ಪಾತ್ರುಡೆ ಯಾರ್ಲ ಆರ್ನ ಸಂಘಟನೆ ಅಧ್ಯಕ್ಷರಾದ ಉಳ್ಳೇರು ನರಸಿಂಹನಾಯಕರು ನಮ್ಮ ದೇ ಆ ಗ್ಲಾಸ್ ಪೂರ ಆರ್ನ ನೆನಪಾಪುಂಡು ತೂನಾಗ ಪೂರ ಅಲ್ಲಿ ತಾಡೆ ಮುಟ ಬೊಕ್ಕ ಅವಳು ಲ್ಯಾಬ್ ಬಿಟ್ಟು ಬೊಕ್ಕ ತೀರ್ಥ ಹಂಗ ನಮ್ಮ ಬಿಸಿ ಊಟ ಕೋಣೆ ಪೂರ ಕಾಸೆ ಎತ್ತೊಂಚಾರು ಕಾಸೆ ಎತ್ತೊಂದಿಚಾರು ಯಾರು ಎಂಕ್ಲು ಕೊರೋಡು ಬಂಡ ಪೋತ್ ಆನೆಲ್ಲ ಬೊಡ್ಚಿ ಬಂಡರು ಆರು ನರಸಿಂಹನಾಯಕರು ಒಂಜಿ ರೆಡ್ ಪಾತ್ರೆಡು ವೇದಿಕೆ ಎದುರುಪುನ ನಮ್ಮ ಪೂರ ಹಳೆ ವಿದ್ಯಾರ್ಥಿಗಳಿಗೆ ಪೂರೈಗಳ ನಮಸ್ತೆ ಮಂತೊಂದು ಬರೊಂದು ಈ ನಮ್ಮ ಜನ ಸೇರಿಸೋ ವಿಷಯದ ಎಂಜಿನ ಬಂಡ ಎನ್ನ ಅಭಿಪ್ರಾಯ ಬಂಡ ನಮ್ಮ ಕೈತಲ್ದು ಇಲ್ಲದಕ್ಕಳು ಪ್ರತಿ ಇಲ್ಲದಕ್ಕಲ್ಲ ಸ್ಟೂಡೆಂಟ್ ಓಲ್ಡ್ ಸ್ಟೂಡೆಂಟ್ ಉಳ್ಳೆ ಪ್ರತಿ ಇಲ್ಲ ಅಲ್ಲ ಎನ್ನ ಕೈತಲ್ ಒಂದು 5 ಇಲ್ಲಿತ್ತನ ಆ 5 ಇಲ್ಲದ 5 ಜನ ಬರ್ತಂದು ಬರ್ಪುನ ನಾವು ಫಸ್ಟ್ ತೋಡೈ ನಾವು ಅಪ್ಪ ಪ್ರತಿ ನಮ್ಮ ಅರೆಕಾಡಿತ್ತೆ ಇನ್ನೋಡಿಡಾವದು ಪಾವಡಾವದು ಕೊಣಜಿಡಾವದು ಪ್ರತಿ ಇಲ್ಲ ಒಳ್ಳೆ ಅಕ್ಲಿನ ಜವಾಬ್ದಾರಿ ಲೆತ್ತೊಂದು ಬರ್ಪನ ಜವಾಬ್ದಾರಿ ನಂಗೆ ಬೋರ್ಡು ಅಪ್ಪ ಕಾರಣ ನಂಗೆ ಓಲ್ಡ್ ಸ್ಟೂಡೆಂಟ್ 3 ಜನ ಅಂತ ಮನ್ಪೋಲಿ ಎಂದು ಎನ್ನ ಅಭಿಪ್ರಾಯ ಫಸ್ಟು ನಮ್ಮ 5 ಮುಂದುವರಿಸೊಂದು ಪೋಂಡ ನಂಗೆ ಮಂತೊಂದು ಪೋಲಿ ಬೊಕ್ಕ ನಾನು ಹಳೆ ವಿದ್ಯಾರ್ಥಿ ಆದ ಮೂಲ ಇತ್ತನಲ್ಲ ನಾನು ಬೇಲೆ ಮಂತ್ರ ನಿತ್ಯ ಮಾಸ್ಟರ್ ಬಂಡೇರಿ ಆಂಡ ಅವು ಎನ್ನ ಸೇವೆ ನಾನು ಕಲ್ತಿನಕ್ಕೆ ಹೆಂಗೊಂದು ಮೂಲ ಚಾನ್ಸ್ ಸಿಕ್ಕಿದ್ದೀನಿ ಮನ್ಪುನ ಅಂಚೆ ಮಂತೊಂದುಲ್ಲೆ ನನ್ನೆಲ್ಲ ಎನ್ನ ರೀತಿಯಲ್ಲಿ ಯಾವ ಸಹಕಾರ ಬೋಡಿತ್ತು ನಾನು ಏಪಲ್ ಮಂತೊಂದು ಉಪ್ಪೆ ನೆಕ್ಸ್ಟಿಗೆ ಇತ್ತು ನಮ್ಮ ಮಸ್ತ್ 75 ವರ್ಷದ ಮಲ್ಲ ಪ್ರೋಗ್ರಾಮ್ ಉಪ್ಪು ಆಂಡ ಐಕೆ ನಮ್ಮ ಪೂರೆಲ್ಲ ಸೇರಿದು ಎಡ್ಡ ರೀತಿಯಲ್ಲಿ ಮನ್ಪುಗಾರ ಪಂಡದು ಎಂಕಿನಿ ಅವಕಾಶ ಮಂದಿ ವೇದಿಕೆ ಅವಕಾಶ ಮಂದಿನ ಹಳೆ ವಿದ್ಯಾರ್ಥಿ ಸಂಘದ ಕೃಷ್ಣ ಸೋಲ್ಮೇಲುವನ್ನ ಇತೆ ಮೊಹಮ್ಮದ್ ಮುಸ್ತಫೀರ್ ಪಾವೂರು ಹರೇಕಳ ಹಿರಿಯ ಪ್ರಾಥಮಿಕ ಶಾಲೆ ಅದೇ ರೀತಿ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಈ ಜಂಟಿ ಶಾಲೆಗಳ ಆಶ್ರಯದಲ್ಲಿ ಅಮೃತ ಮಹೋತ್ಸವವನ್ನು ಆಚರಿಸುವ ಸಲುವಾಗಿ ಈ ದಿನ ಇಲ್ಲಿಯ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕ ವೃಂದದವರು ಒಂದು ಸಭೆಯನ್ನು ಆಯೋಜಿಸಿದ್ದಾರೆ.
ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಸಂಚಾಲಕರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ, ಈಗಾಗಲೇ ಸಭೆಯನ್ನು ಉದ್ಘಾಟನೆ ಮಾಡಿದಂಥ ಮಿತ್ರರಾದಂಥ ಸಂದೇಶ್ರವರು ಈ ಸಭೆಗೆ ಹಳೆ ವಿದ್ಯಾರ್ಥಿಗಳು ಕಡಿಮೆ ಬಂದಿದ್ದಾರೆ ಎಂಬಂಥ ಒಂದು ಅಭಿಪ್ರಾಯವನ್ನು ಹೇಳಿಕೊಂಡು ಸಮಿತಿಯನ್ನು ಸಭೆ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ, ಹಳೆ ವಿದ್ಯಾರ್ಥಿಗಳು ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಮಾಡಬೇಕಂತ ಎಂಬೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ನಮ್ಮ ನರಸಿಂಹನಾಯಕರವರು ಕೂಡ ಅವರು ಅದಕ್ಕೆ ಈ ಸಭೆ ಕಡಿಮೆ ಆದರೂ ಪರವಾಗಿಲ್ಲ, ಇದ್ದಂಥವರಲ್ಲಿ ನಾವು ಸೇರಿಸಿಕೊಂಡು ಸಮಿತಿಯನ್ನು ಮಾಡಿ ಮುಂದುವರಿಸುವುದು ಒಳ್ಳೆಯದು ಎಂಬಂಥ ಒಂದು ಅಭಿಪ್ರಾಯವನ್ನು ಕೂಡ ನೀಡಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂತ ಹೇಳಿದರೆ, ಇಲ್ಲಿ ಇರುವವರು ಎಲ್ಲರೂ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡಿದವರೇ ಇಲ್ಲಿ ಜಾಸ್ತಿ ನನ್ನ ಮುಂದೆ ಕಣ್ಣಿಗೆ ಕಾಣ್ತಾ ಇದ್ದಾರೆ. ನಾವು ಕೂಡ ಬೇರೆ ಬೇರೆ ಕಾರ್ಯಕ್ರಮವನ್ನು, ಬೇರೆ ಬೇರೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡಿದವರು. ಹರೇಕಳದ ಇತಿಹಾಸವನ್ನು ನೋಡಿದರೆ ಈ ಶಾಲೆಯಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ಅದು ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಅದು ಆಡಳಿತ ಮಂಡಳಿಯ ಜವಾಬ್ದಾರಿ, ಹಳೆ ವಿದ್ಯಾರ್ಥಿಗಳು ಅಥವಾ ಅಧ್ಯಾಪಕರ ವೃಂದ ಮತ್ತು ಪೋಷಕರು, ವಿದ್ಯಾರ್ಥಿಗಳು ಸೇರಿ ಮಾಡಿದಂಥ ಯಾವುದೇ ಕಾರ್ಯಕ್ರಮ ಕೂಡ ಇದುವರೆಗೂ ಕೂಡ ವೈಫಲ್ಯ ಕಂಡಂಥ ಇತಿಹಾಸ ನಮಗೆ ಕಾಣುವುದಿಲ್ಲ. ನಾವು ಇಲ್ಲಿ ಬೆಳ್ಳಿ ಹಬ್ಬ, ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಜವಾಬ್ದಾರಿಯನ್ನು ವಹಿಸಿದವರು ಅವರಿಗೆ ಅನುಗುಣವಾಗಿ ಕೆಲಸವನ್ನು ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಕಾರ್ಯಕ್ರಮದ ಜೊತೆಗೆ ಈ ಎರಡು ಶಾಲೆಗಳಿಗೆ ಕೂಡ ಏನು ಮೂಲಭೂತ ಸೌಕರ್ಯ ಬೇಕು, ಸಾಧ್ಯವಾದಷ್ಟು ಅವರು ಮಾಡಿದಂಥ ಒಂದು ಇತಿಹಾಸ ನಮ್ಮ ಕಣ್ಣ ಮುಂದೆ ಇದೆ. ಇವತ್ತು ಅಮೃತ ಮಹೋತ್ಸವ ಮಾಡುವಂಥ ಈ ಸುಸಂದರ್ಭದಲ್ಲಿ ತ್ಯಾಗಂರವರು ಈಗಾಗಲೇ ಒಂದು ಪಟ್ಟಿಯನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಅಲ್ಲ ತ್ಯಾಗಂರವರೇ, ಮೊನ್ನೆ ಹೇಳಿದ್ದಾರೆ ಒಂದು ಪಟ್ಟಿ. ಆ ಪಟ್ಟಿಯಲ್ಲಿ ಈ ಅಮೃತ ಮಹೋತ್ಸವದ ಜವಾಬ್ದಾರಿಯನ್ನು ಯಾರು ವಹಿಸ್ತಾರೆ ಅವರಿಗೆ ಕೆಲಸ ಕಡಿಮೆ ಅಂತೇಳಿ ನನಗೆ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಈಗಾಗಲೇ ಬಹಳಷ್ಟು ದಾನಿಗಳು ಮತ್ತು ಸರಕಾರದಿಂದ ಅನುದಾನ ಸಿಗುವ ಹಾಗೆ ಈಗಾಗಲೇ ಅರ್ಜಿಗಳು ಮತ್ತು ಬೇಡಿಕೆಗಳನ್ನು ಸಲ್ಲಿಸಿದಾಗ ಬಹಳಷ್ಟು ಜನ ಸ್ಪಂದಿಸ್ತಾರೆ ಅಂತೇಳಿ ನಮಗೆ ಮೊನ್ನೆ ತ್ಯಾಗಂರವರು ಹೇಳಿದಂಥ ಏನು ಪಟ್ಟಿ ಇದೆ ಅದರಲ್ಲಿ ನಮಗೆ ತಿಳಿದು ಬಂದಿದೆ. ನಾವು ಇವತ್ತು ಜವಾಬ್ದಾರಿಯನ್ನು ಯಾರು ವಹಿಸ್ತಾರೆ ಅವರು ಕೂಡ ಇಲ್ಲಿ ಆಡಳಿತ ಮಂಡಳಿ, ಇಲ್ಲಿ ಅಧ್ಯಾಪಕ ವೃಂದ, ಹಳೆ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರ ವಿಶ್ವಾಸವನ್ನು ಕೂಡಿಸಿಕೊಂಡು, ಸೇರಿಸಿಕೊಂಡು, ಬರೆಸಿಕೊಂಡು ಮೊದಲನೇದಾಗಿ ಅಮೃತ ಮಹೋತ್ಸವ 1 ವರ್ಷ ಇದೆ. ಇದನ್ನೊಂದು ಇತಿಹಾಸದ ಪುಟದಲ್ಲಿ ನೆನಪಿಡುವ ಹಾಗೆ, ಈ ಶಾಲೆಯ ಇತಿಹಾಸದ ಪುಟದಲ್ಲಿ ಸ್ಮರಣೆ ಬರುವ ಹಾಗೆ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಎಂಬಂಥ ಒಂದು ಮುಂದಾಲೋಚನೆಯನ್ನು ಮಾಡಿಕೊಂಡು ಎಲ್ಲರ ಸಲಹೆಗಳನ್ನು ಪಡೆದುಕೊಂಡು ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಈಗಾಗಲೇ ಸಂದೇಶ್ ಅವರ ನಮ್ಮ ಮಿತ್ರರು, ಆತ್ಮೀಯ ಮಿತ್ರರು, ಅವ್ರ ಜೊತೆ ನಾನು ಹೇಳೋದು, ಜನ ಕಡಿಮೆ ಆದರೂ ಕೂಡ ಪರವಾಗಿಲ್ಲ, ಮುಂದಕ್ಕೆ ಜನ ಸೇರ್ಬೋದು, ಅದಕ್ಕೆ ಸಹಕಾರ ಕೊಡ್ಬೋದು. ಖಂಡಿತವಾಗಿ ತ್ಯಾಗಂರವರು ಹೇಳಿದಾಗೆ ಈ ಶಾಲೆಗೆ ನಮ್ಮ ಹಳೆ ವಿದ್ಯಾರ್ಥಿಗಳಿರ್ಬೋದು, ಈ ಊರಿನ ಯಾರೇ ಇರ್ಬೋದು, ನಾವು ಕೇಳಿದರೆ ಅವರ ಕೈಯಲ್ಲಿರುವಂಥ ಏನಾದರೂ ಸಹಕಾರವನ್ನು ಖಂಡಿತವಾಗಿ ಮಾಡ್ತಾರೆ ಎಂಬ ವಿಶ್ವಾಸ ನಮಗೆಲ್ಲರಿಗೂ ಕೂಡ ಇದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸಮಿತಿ, ಅದರಲ್ಲೂ ಕೂಡ ನಾವು ಭಾಳಷ್ಟು ಸಮಿತಿಗಳನ್ನು ನಾವು ನೋಡಿದ್ದೇವೆ, ನಾವು ಕೂಡ ಸೇರಿಕೊಂಡಿದ್ದೇವೆ. ಒಂದು 25, 50, 100 ಜನ ಇದ್ದರೂ ಕೂಡ ಕೆಲಸ ಮಾಡೋರು 10 ಜನ.
10 ಜನ ನಿಷ್ಠಾವಂತರಾಗಿ ಕೆಲಸ ಮಾಡಿಕೊಂಡು ಆ ಸಮಿತಿಯಲ್ಲಿ ಯಾರಿದ್ದಾರೆ ಅವರು ಕೆಲಸ ಮಾಡಲಿ ಮಾಡದೇ ಇರಲಿ, ನಾವು ಅವರನ್ನು ದೂರಿಕೊಂಡು ಹೋಗೋದು ಬೇಡ. ಅವರ ಜೊತೆ ಮಾಹಿತಿಯನ್ನು ಹಂಚಿಕೊಂಡು ಅವರಿಗೂ ಕೂಡ ಗೌರವ ಬರುವ ಹಾಗೆ ನಾವು ಕೆಲಸ ಮಾಡಿದರೆ ನಮಗೆ ಏನು ವಿರೋಧ ಬರುವುದಿಲ್ಲ. ಕೆಲಸ ಮಾಡಿದರೂ ಕೆಲಸ ಮಾಡಿದ್ರೆ ಸಾಕು. 10 ಜನ ಮಾಡಿದರೂ ಕೂಡ ಸಾಕು. ಅವ ಮಾಡಲಿಲ್ಲ, ಇವ ಮಾಡಲಿಲ್ಲ, ಅವ ಬರಲಿಲ್ಲ, ಇವ ಬರಲಿಲ್ಲ, ಯಾರಾದರೂ 10 ಜನ 100ಕ್ಕೆ 100 ಮಾಡ್ತಾರೆ. ಅದರ ಜೊತೆಗೆ ಅಧ್ಯಾಪಕ ವೃಂದದವರ ಸಹಕಾರ, ಆಡಳಿತ ಮಂಡಳಿಯವರ ಸಹಕಾರ ಮತ್ತು ಮಾರ್ಗದರ್ಶನವನ್ನು ಪಡೆದುಕೊಂಡು ಮುಂದಕ್ಕೆ ಹೋದಾಗ ನಮ್ಮ ಈ ಕಾರ್ಯಕ್ರಮ 100ಕ್ಕೆ 100 ಸಕ್ಸಸ್ ಆಗ್ತದೆ, ಯಶಸ್ವಿ ಆಗ್ತದೆ ಎಂಬಂಥ ಒಂದು ಅಭಿಪ್ರಾಯ ನಂದು. ನಾವೆಲ್ಲರೂ ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಈಗಾಗಲೇ ನರಸಿಂಹರವರು ಹೇಳಿದರು, ಏನೋ ಈ ಕಿಟಕಿಯ ವಿಚಾರ ಹೇಳಿದಾಗ ನಾನು ಮಾಡಿಕೊಟ್ಟೆ. ಆವಾಗ ಅವರು ಹೇಳಿದಂಥ ಒಂದು ಮಾತು ನೋಡಿ, ಒಳ್ಳೆಯ ಮಾತು, ನಮಗೆಲ್ಲರೂ ಕೂಡ ಮಾದರಿ ಆದಂಥ ಮಾತು. ನೀವು ಕಿವಿಗೊಟ್ಟಿದ್ದೀರಾ ಇಲ್ವಂತ ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ ಮಾತೇನು, ನನಗೆ ಸಿಕ್ಕಿದಂಥ ಒಂದು ಅವಕಾಶ, ನನಗೆ ಸಿಕ್ಕಿದಂಥ ಒಂದು ಭಾಗ್ಯ ಅಂತ ಹೇಳಿಕೊಂಡು ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ನಾವು ಕೂಡ ಅಷ್ಟೇ ಹೇಳಬೇಕು. ನಮಗೆ ಇವತ್ತು ಇಲ್ಲಿ ನಾವು ಯಾರೆಲ್ಲ ಭಾಗವಹಿಸಿದ್ದೇವೆ, ನಮಗೆ ಭಾಗ್ಯ ಸಿಕ್ಕಿದೆ ಭಾಗವಹಿಸುವಂಥದ್ದು. ಉಳಿದವರು ಭಾಗವಹಿಸಲಿಲ್ಲ, ಅವರಿಗೆ ಭಾಗ್ಯ ಇಲ್ಲ ಅಂತೇಳಿ ನಾವು ನೆನೆಸ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಈಗಾಗಲೇ ತ್ಯಾಗಮ್ರವರು ಹೇಳಿದರು, ನಾನು ಇಷ್ಟು ಜನಕ್ಕೆ ಫೋನ್ ಮಾಡಿದ್ದೆ, ಮುಖ್ಯೋಪಾಧ್ಯಾಯರು ಫೋನ್ ಮಾಡಿದ್ದಾರೆ, ಎಲ್ಲ ಅಧ್ಯಾಪಕರು ಫೋನ್ ಮಾಡಿದ್ದಾರೆ. ಫೋನ್ ಮಾಡೋದು ಇನ್ನೊಂದು ಎಲ್ಲರಿಗೂ ಕೂಡ ತಿಳಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಮತ್ತು ಒಂದೆರಡು ಹೀಗೆ ಬಿಟ್ಟು ಹೋಗ್ಬೋದು. ಆದರೆ ಬಿಟ್ಟು ಹೋದವರನ್ನು ಕೂಡ ಅವರಿಗೂ ಕೂಡ ಈ ಶಾಲೆಯ ಅಮೃತ ಮಹೋತ್ಸವದ ಬಗ್ಗೆ ತಿಳಿಸುವ ಹಾಗೆ ನಾವು ಮಾಡಬೇಕು. ಅವರು ಕೊಡದೇ ಇರಲಿ, ನಮ್ಮ ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತದೆ ಅಂತೇಳಿ ಎಲ್ಲ ಜೀವಿತದಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಹಳೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು, ಅವರ ಪೋಷಕರಿಗೆ ಗೊತ್ತಾಗಬೇಕು. ಈ ಕಾರ್ಯಕ್ರಮ ನಾಳ್ದು ನಡೆಯುವ 1 ವರ್ಷ ಇದೆ ನಡೆಯುವಂಥ ಒಂದು ಕಾರ್ಯಕ್ರಮ ಈ ಪಾವೂರು, ಅರೇಕಳ, ಅಂಬ್ಲಮ್ಮಗೂರು, ಪಜೀರಿ, ಕೊಣಾಜಿ ಸುತ್ತಮುತ್ತಲಿನ ಗ್ರಾಮದ ಒಂದು ಹಬ್ಬವಾಗಿ ಮಾರ್ಪಡುವ ಹಾಗೆ ನಾವು ಕಾರ್ಯಕ್ರಮವನ್ನು ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಹಾಗೆ ಮಾಡಬೇಕು ಎಂಬಂಥ ಒಂದು ಮಾತನ್ನು, ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಅವಕಾಶ ನೀಡಿದಂಥ ಇಲ್ಲಿ ಆಡಳಿತ ಮಂಡಳಿಗೆ, ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ತ್ಯಾಗಮ್ ಮಾಸ್ಟರ್ ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಆಗ್ತೇನೆ. ಜೈ ಹಿಂದ್. ಧನ್ಯವಾದಗಳು ಮುಸ್ತಫರೆ. ಸುಧಾಕರಣ್ಣ, ನಮ್ಮ ಅರೇಕಳ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅದರ ಅಮೃತ ಮಹೋತ್ಸವದ ಈ ಒಂದು ನಿಮಿತ್ತ ಹಳೆ ವಿದ್ಯಾರ್ಥಿಗಳು ಸ್ವಲ್ಪ ಜನರಾಗಿ ಸೇರಿ ಬಂದಿದ್ದೇವೆ. ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ, ಹಳೆ ವಿದ್ಯಾರ್ಥಿ ಸದಸ್ಯರೇ, ನಿಮಗೆ ಮಾತ್ರವಲ್ಲ ನಮ್ಮ ಶಾಲೆಯ ಶಿಕ್ಷಕ ವೃಂದದವರೇ, ನಾನು ಕೂಡ ಈ ಒಂದು ಸಂಸ್ಥೆಯಲ್ಲಿ 38 ವರ್ಷ ಸೇವೆ ಮಾಡುವಂಥ ಆ ಭಾಗ್ಯ ಕೊಟ್ಟಿದ್ದಾನೆ. ಈಗ ನಾನು ನಿವೃತ್ತಿ ಹೊಂದಿದರೂ ಕೂಡ ನನಗೂ ಅನುದಾನಿತ ಈ ಪ್ರಾಥಮಿಕ ಶಾಲೆಗೆ ಸಂಬಂಧ ಅದು ಈಗಲೂ ಇದೆ. ಯಾಕಂದರೆ ನಮ್ಮ ಹಳೆ ವಿದ್ಯಾರ್ಥಿಗಳು ನೀವು ಕೆಳಗಿದ್ದೀರಿ, ಸಂತೋಷ ಆಗ್ತದೆ. ಆದರೆ ಈ ಒಂದು ಸಮಯದಲ್ಲಿ ನಿಮ್ಮನ್ನೆಲ್ಲ ಒಟ್ಟು ಮಾಡುವಂಥದ್ದು ಭಾಳ ಪ್ರಯತ್ನ ಪಟ್ಟಿದ್ದಾರೆ ಅಧ್ಯಾಪಕರು. ಆದರೂ ಕೆಲವರಿಗೆ ಸಮಯದ ಅವಕಾಶ ಭಾಳ ಕಡಿಮೆ, ಎಲ್ಲೆಲ್ಲ ಸಂಘ ಸಂಸ್ಥೆಗಳಲ್ಲಿ. ಅದು ಬೇಕಾಗಿ ಆದಿತ್ಯವಾರದಂದು ತುಂಬ ಕಾರ್ಯಕ್ರಮಗಳು ಇರುವುದರಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ. ಈ ಒಂದು ಸಭೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಅದು ಪುನರಚನೆ ಆಗಬೇಕು ಮತ್ತು ಮುಂದಿನ ಎಲ್ಲ ಕಾರ್ಯಕ್ರಮದಲ್ಲಿ ಅವರ ನೇತೃತ್ವ ಮಾತ್ರವಲ್ಲ, ಈ ಸಂಸ್ಥೆಯನ್ನು ನಡೆಸುವಂಥ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಎಲ್ಲ ಸದಸ್ಯರ ಒಂದು ಅನ್ಯೋನ್ಯತೆಗೆ ಬಂದು ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ನಡೆಯಲಿ ಎಂಬುದಾಗಿ ನಾನು ಆಶಿಸುತ್ತಾ ಅವಕಾಶಕ್ಕಾಗಿ ವಂದನೆ ಸಲ್ಲಿಸುತ್ತೇನೆ. ಬಂಧುಗಳೇ, ಬಹಳ ಪ್ರಾಮುಖ್ಯ ಘಟ್ಟಕ್ಕೆ ಹೋಗುವ. ಈಗ ತುಂಬ ಮಂದಿ ಹತ್ರ ಈಗಾಗಲೇ ಒಳಗೆ ನೀವು ನೋಡಿರ್ಬೋದು, ನಾವೆಲ್ಲ ಮಾತಾಡಿಕೊಂಡೆವು. ಬೇರೆ ಬೇರೆ ಫೋನ್ ಬೇರೆ ಬರ್ತಾ ಇದೆ. ಅದೇನಾದರೂ ಪರವಾಗಿಲ್ಲ, ಇವತ್ತು ಒಂದು ಅಧ್ಯಕ್ಷ ಸ್ಥಾನವನ್ನು ಮಾಡಿಬಿಡಿ. ಯಾಕೆ ಅಂತಂದರೆ ನಾವು ಈ ಸಭೆಯಲ್ಲಿ ಮಾಡ್ತೇವೆ ಅಂತ ಹೇಳಿದ್ದೇವೆ. ಯಾರು ಬೇಸರ ಮಾಡಿಕೊಳ್ಳೋದು ಬೇಡ. ನಾವು ಫಸ್ಟಿಗೆ ಹೇಳ್ತೇವೆ, ಯಾರು ಬ್ಯುಸಿ ಇದ್ದಾರೋ ಅವರೇ ಕೆಲಸ ಮಾಡೋದು. ಗೊತ್ತನವರ ಸುರೇಶನ್ನ, ಏರು ಬ್ಯುಸಿ ಉಂಡು ಕ್ರಿಯಾಶೀಲರಿಗೆ ಕೆಲಸ ವಿಶ್ರಾಂತಿ ಪನ್ಲೆಕ್ಕನೆ ಏರು ಬ್ಯುಸಿ ಉಂಡು ಪನ್ಪೇರು ಅಕ್ಲೆ ಮಾತಾ ಕಾರ್ಯಕ್ರಮ ಸಕ್ಸಸ್ ಮಾಡ್ತೋಜಿಪವನಿ ಇಡೀ ಇಷ್ಟಿಟ್ಟು ತುಲೆ ಮಾತ ಇತಿಹಾಸ ದತ್ತು ತುಲೆ ಏರ್ ಬ್ಯುಸಿ ಪರ್ಸನ್ ಉಳ್ಳೇರು ಅಕ್ಳು ಮಾತ್ರ ಸಾಧನೆ ಮಾಡ್ತೀನಿ. ಏರ್ಲ ಸೋಮಾರಿತನಟ್ಟು ಮನಿ ಬಂದೆ ಟಿ ವಿ ತೂ ಒಂದು ಇಲ್ಲಲು ಕುಳ್ಳು ಇರ್ತಲ್ಲ. ಏತೋ ಜನ ಇನ್ನಿಲ್ಲ ಕುಳ್ಳುದೇರು ಚಿಕನ್ ಕೊಣತದ ಇಲ್ಲಡೆ ಆರಾಮ ಟಿ ವಿ ದೀದ್ ಪೊರ್ಲುಡು ಕಾರ್ ಮಿತ್ತದೀದ್ ಟಿ ವಿ ತೂಪುನಲ್ಲ ಮಧ್ಯಾಹ್ನ ತಿನ್ಪುನದಾನೆ 2 ಗಂಟೆ ಜತ್ತದಕ್ಕೆ ಬಯ್ಯಗಾನೆ ಲಕ್ಕರು ಅಕ್ಕಳು ಆರಾಮ ಇಪ್ಪೇರು. ಎಡ್ಡೆ ಕಾಸಲ ಉಂಡು ಕೋಟಿ ಗಟ್ಟಲೆ ಕಾಸಲ ಇಪ್ಪುಣ ಕೆಲವು ಜನಟ ವಾ ನೆಮ್ಮದಿ ಇಪ್ಪೇರು. ಅಕ್ಳಿಗೆ ಸೀಕಲ ಬರ್ಪೂಜೆ ದಾದಿದ್ದು ಬರ್ರಬಲ್ಲಿ ಏರಿಗ್ಲ ಬರೀ ಎರಬಲ್ಲಿ ಇಪ್ಪೇರು.
ಆಂಡ ಇಂಚಿನ ಸಭೆ ಸಮಾರಂಭವು ಅಕ್ಕಳು ಖಂಡಿತ ಬರೆಯರು ಅವಳ ದಾದಾಂಡ್ಲ ಕಾರ್ಯಕ್ರಮ ಐತದ ಎತ್ತಂಡ ಅವಳ ಬಂಗೋಟು ಬರ್ಪುನಕ್ಲು ಇಪ್ಪೇರು ಇಂಚಿನ ಒಂಜಿ ಕ್ಯಾಟಗರಿ ಮಸ್ತ್ ಜನ ಉಳ್ಳೇರು ನಮ್ಮ ಶಾಲೆದ ಹಳೆ ವಿದ್ಯಾರ್ಥಿಲ ಕೆಲವು ಜನ ಉಳ್ಳೇರು ಇಪ್ಪಡು ಈತ ನಮ್ಮ ಬಿಸಿ ಉಂಡುದು ಏರ್ ಪನ್ಪೇರೋ ಅಕ್ಳು ದಯದಿದ್ದು ಒಂಜಿ ಕ್ಷಮೆ ಇಪ್ಪಡು ಅಕ್ಲನೇ ನಮ್ಮ ಇನ್ನು ಅಧ್ಯಕ್ಷ ಸ್ಥಾನ ಮಲ್ಪೋಡು ಹಾಕೊಂಡು ಒಂಜಿ ಸುರೇಶನ ಒಳ್ಳೆಯರು ಇತ 2 ಜನ ಸಭೆದ ಅಧ್ಯಕ್ಷತೆ ವಹಿಸ್ಕೊಂಡೇರು ಒಂಜಿ ಹಳೆ ವಿದ್ಯಾ ಸಂಘದ ಅಧ್ಯಕ್ಷರು ಯಾರಿಗೆ ತಾಟಿ ಪಟ್ಟದು ನೆಕ್ಸ್ಟ್ ನಮ್ಮ ಹಳೆ ವಿದ್ಯಾ ಸಂಘಕ್ಕೆ ಒಂಜಿ ಫಾರ್ಮೇಷನ್ ಮಾಡ್ಬೋದು ಅಂಚಾತ ಆರಿನ ಒಂಜಿ ಅಧ್ಯಕ್ಷ ಮಾಡ್ತೋ ಇತ ಆಲ್ರೆಡಿ ಇಡೀ ಸಭೆಗೆ ಚೌಟೇರು ಸಭೆದ ಅಧ್ಯಕ್ಷತೆ ಅದು ಒಳ್ಳೆಯರು ಹಿರಿಯರು ಇತ್ತೆ ಒಂಜಿ ನಮ್ಮ ಅಮೃತ ಮಹೋತ್ಸವ ಒಂಜಿ ಅಧ್ಯಕ್ಷರನ್ನು ನಮ್ಮ ಆಯ್ಕೆ ಮಲ್ಪಡು ಹಾಕೊಂಡು ಬೊಕ್ಕ ಪನ್ಲೆಕ್ಕನೆ ರವೀಂದ್ರನೆಲ್ಲ ಪಂತೇರು ಪಂಡೇತ ಉದಾರ ಏನು ಪನ್ಪೆ ಮಸ್ತು ಜನ ಪಂತೇರು ಸಮಿತಿ ವಾ ಅಂದುಕೊಂಡ್ಲ ಆಂಡ ಅಧ್ಯಕ್ಷ ಸ್ಥಾನ ಪನ್ಪನ ಭಾರಿ ಮಲ್ಲ ಸ್ಥಾನವು ನಮ್ಮ ಇಜ್ಜಾಂದೆ ಕೊರಂಡ ಅವು ತಪ್ಪಾಪುಂಡು ಪನ್ಪನ ಭಾವನೆ ಮಾತೇನಲ್ಲ ಏನು ಉರಿನತ್ ಇತ್ತೆ ಎಂಚನೆ ಏನು ಪಾತೆರೆ ಮೈಕೆಡು ಪೂರಾ ಎಂದು ನಮ್ಮ ಮಾತೇನೆಲ್ಲ ಅಭಿಪ್ರಾಯ ದತ್ತೊಂದು ಪಾತೇನೆ ತ್ಯಾಗಮ್ಮ ಮಾಸ್ಟರ್ನ ಪಾತೆರ ಹತ್ತಂದು ದೇವರಾಣೆ ಪನ್ಪೆ ಇದು ಆಲ್ರೆಡಿ ಪಾತೆರದು ಕೆಲವು ಜನರ ಅಭಿಪ್ರಾಯ ದತ್ತೊಂದು ಆಂಡ ಏರು ಅಧ್ಯಕ್ಷ ಅದನ್ನು ಮಾಲ್ಪು ಬಂಡದು ಉಂಡೋ ಅಕ್ಲೆ ಗೊತ್ತಿಜ್ಜಿ ಏನನೇ ಅಧ್ಯಕ್ಷ ಮಲ್ಪಿರಂದು ಆರೇ ಗೊತ್ತಿಜ್ಜಿ ಇಂದು ಖಂಡಿತ ದುಂಬೆ ಬಂಡದು ಬತ್ತದ ಮೂಲು ಕುಳ್ಳುದು ಮತ್ತು ತಾಟಿ ಕೊಟ್ಟದು ಬೇರೆ ಅಧ್ಯಕ್ಷರು ಮಿತ್ತೇರ್ಪಿರತ್ತ ಅವು ಮಲ್ತು ಜನ ಮೈನಿ ಇನ್ನಿದಾದ ಬಂಡ ಏರು ಅಧ್ಯಕ್ಷರ ಆವಡು ಆರು ಉಳ್ಳೇರು ಸಭೆಟು ಆರೇ ಗೊತ್ತಿಜ್ಜಿ ಏನನೇ ಅಧ್ಯಕ್ಷ ಮಲ್ಪಿರಂದು ಇದು ಆಲ್ರೆಡಿ ಕೆಲವು ಫೋನ್ ಗೊತ್ತಿಪ್ಪು ಅವರಿಗೆ ಕೆಲವು ಜನ ಏನು ಪನ್ಪೆ ಈರು ಮಲ್ಪೆ ಭಾಷೆ ನಿಖಲು ಪೂರ ಪನ್ಲೆ ಏನು ಫೋನ್ ಮಾಡ್ತಾರೇನೆ ಮಲ್ಪೆ ಪನ್ಪೆ ಮಂಡ್ಯರು ಒಂಜವು 2ನೇ ವಿಚಾರ ದಯದಿದ್ದು ಮಕ್ಕೊಂಜಿ ಏನು ಪ್ರಾರ್ಥನೆ ಮಲ್ಪುನು ಕರ್ಣವರ್ಷ ನಮ್ಮ ಸ್ವರ್ಣ ಮಹೋತ್ಸವ ಮಲ್ಪನಾಗ ಒಂಜಿ ಎಲ್ಲೆಲ್ಲ ಅಪಸ್ವರ ಸಂಘಟನೆ 100 ಜನ ಸೇರಿನಾಗ 100 ನಮ್ಮ 10 ಬೆರಳು ಎಂಚ ಉಂಡು ಅಂಚನೆ ಬೇತೆ ಬೇತೆ ಪಾತ್ರ ಬತ್ತಿಪ್ಪು ಖಂಡಿತ ಆಯ್ನ ಪೂರ ಮಾಪ್ ಮಲ್ಪಡು ದಯದಿದ್ದು ಆಯ್ನ ಪೂರ ಏರ್ಲ ಮನಸ್ಸಿನ ದೇವನು ನೋಡ್ಚಿ ದುಂಬು ಆ ಸಭೆಟಿ ಎಂಕ ಅಂಚ ಮಲ್ತೇರು ಎಂದು ಮಲ್ತೇರು ಅವ್ರು ಏನು ಲೆತ್ತೇರು ಬೊಕ್ಕ ಬಿಡ್ತೇರು ಎಂಚಿನ ಮಾತ ಗೊತ್ತು ಚಂದ ಆಯ್ತು ಈ ಸತಿ ಸತ್ಯ ಮಲ್ಪನಮ್ಮ ನಮ್ಮ ಒಂಜಿ ಎಡ್ಡೆ ಟೀಮ್ ಮಾಡ್ತದೆ ಏರೆಗಳ ಮನಸ್ಸಿಗೆ ಬೇಜಾರಾವೊಂದೇ ಲೆಕ್ಕ ಏರು ಮಾತುಗಳ ಒಂಜೇ ಲೆಕ್ಕ ಒಂಜಿ ತೂಕ ಕೊರ್ದು ಅಕ್ಲೆಗೆ ತೂಕ ಬಂಡ ಗೊತ್ತಾಗತ್ತೆ ಮರ್ಯಾದೆ ಮಾತ ಕೊರ್ದು ನಮ್ಮ ಖಂಡಿತ ಲೆಪ್ಪುವ ಏರೆಲ್ಲ ಬಿಡ್ಪುಜ ಏರೇನು ಪನ್ಪೋರ ಅಕ್ಳನ್ನ ಪೂರ ನಮ್ಮ ಲೀಸ್ಟ್ ಮಲ್ಪುಗ ಲೆಪ್ಪುಗ ಅಂಚಾತ್ ನನ್ನ ಬಿಸಿ ಉಳ್ಳೆ ಏನನ್ನು ಬೊಡ್ಚಿ ಪಂಡಿದೇನು ಪನ್ನಿ ಕೂಡಲೇ ಏರ್ಲ ದಯದಿದ್ದು ಏನನ್ನು ಬೊಡ್ಚಿ ಮಾಸ್ಟೆ ಯಾರೇನು ಮಲ್ಪಲೆ ಅಂದು ಏರ್ಲ ಪನ್ನೊಡ್ಚಿ ಒಂಜಿ ಅಧ್ಯಕ್ಷ ಸ್ಥಾನಗೂ ನಮ್ಮ ಆಯ್ಕೆ ಮಲ್ಪನಾಗ 2 ಮುಜ್ಜಿನ ತೋಡು ಹಾಕೊಂಡು ಒಂಜಿ ನಿಕ್ಲೆ ಮತ ಗೊತ್ತುಂಡು ಅವು ಇಪ್ಪಾಡು ಕಾಸು ಅವು ಇಪ್ಪುಂಡೆ ಕಾಸು ಇಜ್ಜ ನಕಲು ಮಲ್ಪೆರ್ಲ ಬಂಗ ಹಾಪುಂಡು ದಯಪಂಡ ಒಂಚೂರು ಬೋರ್ಡ್ ಹಾಪುಂಡು ಒಂಜಿ ತೂಕ ಒಂಚೂರು ಬೋಡು 2ನೆಂತ ಒಂಜಿ ಎಡ್ಡೆ ರೆಸ್ಪಾನ್ಸ್ ಶಾಲೆದ ಬಗ್ಗೆ ಒಂಜಿ ಅಭಿಮಾನ ಇತ್ತಿನಕಲು ಬೋಡು ಏನು ಇತ್ತಿನೇ ಪಂಡೆ ಒಂಜಿ ಮೀಟಿಂಗ್ ಬರ್ಪುನು ಬುಕ್ಕ ಒಂಜಿ 15 ಮೀಟಿಂಗ್ ಬರ್ರಿ ಇಜ್ಜಿ 14 ಮೀಟಿಂಗ್ ಬರ್ಪುನು ಈ 14 ಮೀಟಿಂಗ್ ದಾದಂದೆ ಗೊತ್ತಿಪ್ಪುಜಿ 14 ಮೀಟಿಂಗ್ ಬರ್ತದೆ ಇಂದು ಇಂಚ ಮಲ್ತಾರೆ ಪಂಡ್ಪುಣ ಕೇನ್ ನಕ್ಲೆ ನಮ್ಮ ಮಲ್ತೊಂದಂಡ ನಮ್ಮ ಪಿರಾವ್ ಇತ್ತಿನಕಲು ಪೆಟ್ಟಿದ್ದೇನಡ ಅವು ಆತ ಅಂಚಾತ್ ದಯದಿದ್ದು ಒಂಜಿ ಪ್ರಾರ್ಥನೆ ಮಲ್ಪ ನಮ್ಮ ಅಧ್ಯಕ್ಷ ಆಯ್ಬೊಕ್ಕ ಆರೆಗ್ ಒಂಜಿ ವ್ಯಕ್ತಿತ್ವ ಎಡ್ಡೆ ಬೋಡು ಶಾಲೆದ ಬಗ್ಗೆ ಒಂಜಿ ಎಡ್ಡೆ ಅಭಿಮಾನ ಬೋಡು ನಮ್ಮ ಮಾತಲ್ಲಿ ಎತ್ತಂಡ ಫೋನ್ ಮಾಡ್ತಾನೆ ಫೋನ್ ದೆಪ್ಪುನಂಚಿನ ಇತ್ತೆ ಇನ್ನಿದು ಎತ್ತಂಜಲ್ಲ 10 ಕಾಲ್ ಮಲ್ಪನಾಗ ಒಂಜಿ ಕಾಲ್ ಅಲ್ಲ ದೆಪ್ಪುನಂಚಿನ ಒಂಜಿ ನರಮನೆ ಆತಿಪ್ಪೋಡು ಬೊಕ್ಕ ನಮ್ಮ ಟೀಚರ್ಸ್ನ ಅಕ್ಲೆಗೆ ಒಂಜಿ ಎಡ್ಡೆ ಸಂಬಂಧ ಬೋಡು ಈ ಸಂಬಂಧ ಇಜ್ಜಿಂದ ಅಂಡಲ್ಲ ನಮ್ಮ ಕೆಲವು ಸತಿ ದಿಕ್ಕದು ಬರುವ ಅಂಚಾತ್ ಒಂಜಿ ಆ ಮಾನವೀಯ ಸಂಬಂಧ ಬನ್ಪ ಬುಕ್ ಒಂಜಿ ಆ ಊರುಡು ಒಂಜಿ ಎಡ್ಡೆ ಚೂರು ಅಂಡ ಒಂಜಿ ಎಡ್ಡೆ ಪುದಾರ್ ಬೋಡು ಪುದಾರ್ ಬಂಡ ಅವ್ರು ಮಲ್ಲ ಕಾಸು ಉಳ್ಳೇರ್ನ ಪುದಾರ್ ಹತ್ತ ಓಕೆ ಮಾರಿ ಆಯ್ ತಿರ್ಗಂದೆ ಇಡೀ ಊರು ಆಯ್ ನೀನು ಪಾಡೊಂದು ತಿರ್ಗೊಂದು ಹತ್ತು ಒಂಜಿ ಎಡ್ಡೆ ಒಂಜಿ ಸ್ಥಿತಿ ಟಿಪ್ಪೋಡು ಒಂಜಿ ಸ್ಥಾನ ಟಿಪ್ಪೋಡು ಅಂಚಿನಕಲೆ ನಮ್ಮ ಅಧ್ಯಕ್ಷ ಸ್ಥಾನ ನಮ್ಮ ಕೋರಡಾಪುಂಡು ಮಾತ್ರ ನ್ಯಾಯ ಧರ್ಮವಾಯಿನಂಚಿನ ಒಂಜಿ ಪಾತೆರ ಅಂಚಾದಿತ್ತೆ ಫಸ್ಟ್ಗೆ ನಮ್ಮ ಅಮೃತ ಮಹೋತ್ಸವ ಅಧ್ಯಕ್ಷ ಮಲ್ಪಗ ಐಟ್ ಬುಕ್ಕ ಹಳೆ ವಿದ್ಯಾರ್ಥಿ ನಮ್ಮ ಅಮೃತ ಮಹೋತ್ಸವ ಮೂಲ ಮಲ್ಪ ಹಳೆ ವಿದ್ಯಾರ್ಥಿಗೆ ನಮ್ಮ ನೆಕ್ಸ್ಟ್ ಪೇಜಿಗೆ ಬರೀಪುಣು ನಮ್ಮ ಭಾಗ್ಯರಾಜ್ ಶೆಟ್ಟಿ ಬೈಜರಿ ನೀ ಫುಲ್ ಬಿಸಿ ಉಳ್ಳರಿಗೆ ನಮ್ಮ ಬುಕ್ಕಲ ಉಂಡು ನಮ್ಮಟ ಆ ಬುಕ್ಕನ್ನು ದೆತ್ತೊಂದು ಈ ಚೀಟಿ ಬರೀನ ಉಂಡತೆ ಇಂದನ್ನು ಅಂಚನೆ ಕಟ್ಟು ಪೇಸ್ಟ್ ಮಲ್ಪು ನಮ್ಮ ಆ ಹಳೆ ವಿದ್ಯಾ ಸಂಘದ ಮೀಟಿಂಗಿಗೆ ಸೇಮ್ ಈಡೇ ಕಟ್ಟು ಮಲ್ಪನು ಆಡೆ ದೆತ್ತ ಅಂಟವನು ಅವಳ ಇಂದೇ ಕಲರ್ದ ಬುಕ್ಕು ಈತೇ ದಪ್ಪದ ಬುಕ್ಕು ಉಂಡು ಅವಳ ಐಕಂಟ ವಂಚಾತ್ ಇನ್ನು ಏರು ಬತ್ತೇರು ಆ ಈ ಸಭೆತ ಈ ಸೈನ್ ಉಂಡತೆ ಇಂದೆಲ್ಲ ಒಂದು ಜೆರಾಕ್ಸ್ ಮಾಡ್ತಾ ಐತೊಟ್ಟಿಗೂ ಸುರೇಶನ ದಿದ್ದು ಬಿಡುಕ ಅಪ್ಪಾಗ ಸಾಧಾರಣ ನಂಗೆ ಪೂರ್ಲು ಟಾಪುಂಡು ಅಪ್ಪನತೆ ಸರಿ ಇತ್ತೆ ಫಸ್ಟ್ ನಮ್ಮ ಅಮೃತ ಮಹೋತ್ಸವಗೂ ನನ್ನೊಂದು ಸತಿ ಪನ್ಪೆ ದಯದಿ ಏನೋ ದೊಡ್ಡ ಭಾರ ಹಾಪುಂಡೋ ಕೋಟಿ ಗಟ್ಟಲೆ ಇನ್ನ ತರಕ್ಕೆ ಪಾಡಿರೋ ದಯದಿದ್ದು ಏರ್ಲೆ ಎನ್ನೊಡ್ಚಿ ಏರ್ಲೆ ಎನ್ನ ಬೊಡ್ಚಿ ನಮ್ಮ ದುಂಬಂತೇನೆ ನಮ್ಮ ಒಂಜಿ ಕಟ್ಟಡ ಆವಡೊಂದು ಒಂಜಿ ಆಸೆ ಉಂಟು ಪನ್ಕ ಯೋಜನೆ ಒಂದು ಫಸ್ಟ್ ಪಂತ ಬಿಡುಕ ಒಂಜಿ ಕಟ್ಟಡ ಆವಡೊಂದು ಆಸೆ ಉಂಟು ಆಂಗ್ಲ ಮಾಧ್ಯಮ ಶಾಲೆ ದುರ್ಗಾಪ್ರಸಾದ್ ರೇಗಲೆ ಗೊತ್ತುಂಡು ಇದು ಎಂಚ ನಡ್ತೋದುಂಡು ಒಂದು ಐತೊಟ್ಟಿಗೂ ದ್ವಿಭಾಷಾ ಅಂದು ಬರ್ಪರ್ಷ ಆಪುಂಡು ಓಲಲ್ಲ ಆಂಡ್ದಂಡ ಆ LKG UKG ನೆಕ್ಸ್ಟ್ 1ನೇ ಕ್ಲಾಸ್ಗಳು ಅವೇ ಮುಂದುವರಿಕೆ ಆಪುಂಡು ಇದು ಆಲ್ರೆಡಿ ಆಡಳಿತ ಮಂಡಳಿ ತಗೊಳ್ಳ ಪಂತೇರು ಅಂಚದು ಇಂಗ್ಲೀಷ್ ಮೀಡಿಯಂ ಪನ್ಪುನ ಅವು ನಮ್ಮ ಶಾಲೆಗೆ ದೊಡ್ಡ ಮಲ್ಲ ಸೊತ್ತು ಒಂಜಾಂಡು
ಐಕೆ ಕಟ್ಟಡ ಐತೆ ಆಲ್ರೆಡಿ UT ಖಾದರ್ನ ಲೆಟ್ರನ್ನು ನಮ್ಮ ಆಲ್ರೆಡಿ ರೆಡ್ಡೆ ಕೊಡ್ತಾವ ಒಂಜಿ MRP ಕೊಡ್ತಾವ ಅಕಲ್ಲ ಓಕೆ ಬಂಡೇರು ಮುರಾಣಿ ನಮ್ಮ ಆಜ್ಯಪರ್ನ ಶಾಲೆಗೆ 45 ಲಕ್ಷ ಕೊಡ್ತೇರು ಅವಳ ಒಂಜೇ ಗ್ರಾಮ ಹಾಕೊಂಡು ನೆಕ್ಸ್ಟ್ ಬಜೆಟ್ ಇಟ್ಟು ಖಂಡಿತ ಅಂದು ಆಗಸ್ಟ್ ಒಂಜಿ ಬೊಕ್ಕೊಂಜಿ ಬಜೆಟ್ ಹಾಕೊಂಡು ಐಟ್ ಮಲ್ಲ ಅಮೌಂಟ್ ದೀಪ ಹೊಂದಿತ್ತು ಆಲ್ರೆಡಿ 6 ಹೆಗ್ಡೇರಿ ಬಂಡೇರು ಕೃಷ್ಣ ಹೆಗಡೆ ಪಂಡ MRP ಹೇಳ್ತು ಮಾತ 100% ಆಯ್ನವೆ ಐಡ್ದಾಲ ತೊಂದರೆ NITಗೆಲ್ಲ ಬೊಕ್ಕೊಂಜಿ ಲೆಟ್ರ್ ಕೊರೋಡು ಬಂತೇರು ಲೆಟ್ರ್ ಆತಂಡು ಸಚಿವನ ಸೈನ್ ಆವಡು ಐನ್ಲ ಕೊಣತ್ಕೊಂಡ ನಂಗೆ ಕಟ್ಟಡ ಒಂಜಿ ದೊಡ್ಡ ತೊಂದರೆ ಇಚ್ಚು ಬುಕ್ಕ ಆವಡ ಏನೈತೆ ಒಂಜಿ ಸಭಾಂಗಣ ಆವಡು ಒಂಜಿ ಆಸೆ ಮಸ್ತ್ ಜನ ಪಾತೆನ ಪಂಡೇರು ಅಮೃತ ಮಹೋತ್ಸವ ಒಂಜಿ ಸಭಾಂಗಣ ಎಲ್ಲಿಯ ಸಭಾಂಗಣ ಒಂಜಿ 500 ಜನ ಕುಲ್ಲೆಕ್ಕ ಕುಳ್ಳುದ ಓಲು ಮಲ್ಪುಂಡು ಮಲ್ತಂಡ ಶಾಶ್ವತವಾದ ಅಪಡು ಇದು ತಿರ್ತು ಒಂಜಿ ಹಾಲು ಉಂಡು ಐಟ್ ವೆಜ್ ಒಣಸಿಗೆ ನಾನ್ ವೆಜ್ ಮಲ್ಪುಜರಿಗೆ ಐಟ್ ಅಂಚಾತ ಅವು ಇತ್ತು ನಾನು ಎಲ್ಲೆಲ್ಲೇ ಪ್ರೋಗ್ರಾಮ್ ಮತ್ತು ಐಟ್ ಮಲ್ಪೊಳ್ಳಿ ಐಟ್ ಒಂಜಿ ಇನ್ಕಮ್ ಬರ್ಪುಂಡು ಅವು ಶಾಲೆಗೆ ಭಾರಿ ಮಲ್ಲ ಪ್ಲಸ್ ಆಪುಂಡು ಪನ್ಪನ ವಿಚಾರನ್ನು ಒಂಜಿ ಭಾರಿ ಮಲ್ಲ ಆನ ಪುದಾರ ಪನ್ನ ನಡಿಸಿ ಬಂಡೇರು ನಮ್ಮ ಶಾಲೆದ ಭಾರಿ ಮಲ್ಲ ಹಿತೈಷ್ ಆತ ಉಳ್ಳೇರು 6 ಫಾರಿನ್ ಉಳ್ಳೇರು ಅಂಚ ಅವು ಒಂಜಿ ಬೊಕ ಕರ್ನ ಮೀಟಿಂಗ್ ಇಟ್ಟು ಪಂತನಮ್ಮ ಇದು ಆಲ್ರೆಡಿ ನಮ್ಮ ಪ್ರೌಢಶಾಲೆಗಳ ಹೈಸ್ಕೂಲ್ಗಳ ಪ್ರಾಥಮಿಕ ಶಾಲೆಗಳ ಟೀಚರ್ಸ್ನಗಳನ್ನ ಕೊರತೆ ಉಂಟು ಸರ್ ಕೊರತೆ ಓಡೆ ಮಟ್ಟ ಉಂಡು ಪಂಡ ಈ ವರ್ಷ ರವಿಶಂಕರ್ ಸರ್ಲು ರಿಟೈರ್ಡ್ ಆಯ್ರಿ ದುಂಬತ್ತು ವರ್ಷ ಪ್ರೈಮರಿ 3 ಜನ ರಿಟೈರ್ಡ್ ಆಗ್ತಾರೆ ದುಂಬತ್ತು ಮಂಡಿನಕ್ಕಳು ಏರ್ಲೆಜ್ಜರಿತ್ತೆ ಏರ್ಲೆಜ್ಜರು ಪೂರ ಬಾರಿ ಪೊರ್ಲುಡು ರಿಟೈರ್ಡ್ ಆದ ಹೋದರೆ ನಿವೃತ್ತಿ ಆವಡೆ ನಿವೃತ್ತಿ ಆಯರಿ ಇದು ವಿಷಯದಾದ ಪಂಡ ನಂಗೆ ಇತ್ತೆ 3 ಜನ ಬೋಡು ಅಂಚ ಆಡಳಿತ ಮಂಡಳಿ ದಾದ ಮಾಡ್ತಾರೆ ಪಂಡ 3 ಜನ ಇತ್ತು ಆಲ್ರೆಡಿ ಸ್ಮಿತಾ ಟೀಚರ್ ಒಂಜಿ ಉಳ್ಳೇರು ನನ್ನ ರೆಡ್ ಟೀಚರ್ ನಕಲೇನೆ ಇತ್ತೆ ಒಂಜಿ ನಮ್ಮ ಅದಿದಾಂಡ್ ಒಂಜಿ ಭವ್ಯ ಪಂಡ ಪೊನ್ನು ಬುಕ್ಕೊರ್ತಿ ಎಲ್ಲ ಒಂಜಿ ಸೋಮವಾರ ಆಡ್ದು ಬರ್ಪಲ್ ಅಪ್ಪಾಗ ನಮ್ಮ ಹೈಸ್ಕೂಲ್ದ ಸ್ಟಾಫ್ಗೂ ಒಂಜಿ 7 ಜನ ಪೇರು ದಾಲ ತೊಂದರೆ 4 ಕ್ಲಾಸ್ ಉಂಡು ಈ ಸರ್ತಿ 15 ಜೋಕುಲು ಜಾಸ್ತಿ ಆಯರು 201 ಜೋಕುಲು ಆಯರು ಹೈಸ್ಕೂಲ್ಡು ಅವೇ ಪ್ರೈಮರಿಗೆ ಪೋಲೆ ಪೂರ ರಿಟೈರ್ಡ್ ಆಗ್ತಾರೆ ಅವಲ್ಲ 3 ಜನ ಇಪ್ಪನು ಪಾಪ ಪ್ರೇಮಲ ಟೀಚರ್ 7 ಕ್ಲಾಸ್ ಉಂಡು 7 ಕ್ಲಾಸಿಗೆ ಜೋಕುಲು ಎಂಚ ಕಸರತ್ತು ಮಲ್ಪೇರಿದೆ ಗೊತ್ತುಂಡು ಪ್ರತಿ ಕ್ಲಾಸಿಗೆ ಒಂಜೊಂಜಿ ಟೀಚರ್ ಬೋರ್ಡು ಹೈಸ್ಕೂಲ್ ಲೆಕ್ಕ ಹತ್ತು ಪ್ರೈಮರಿ ಪನ್ಪುನ ಒಂಜೊಂಜಿ ಕ್ಲಾಸ್ ಒಂಜೊಂಜಿ ಬೋರ್ಡೆ ಇಜ್ಜಿನ ಒಂಜಿ ಚೂರು ಹೆಚ್ಚಿಗೆ ಆಂಡ ಆಂಡ ಬಹಳ ಭಾರಿ ಖುಷಿ ವಿಚಾರದಾದ ಪಂಡ ಎಂಕ್ಲು ಎಡ್ವರ್ಡ್ ಮಾಸ್ಟರ್ ರಿಟೈರ್ಡ್ ಅನ್ನಂಗಲೇ ಮಂಡ್ಯ ಚಾವಂದಿತ್ತು ಎಂಚ ಜೋಕುಲು ಬರ್ಪೇರಂದು ಆಂಡ ನಂಬಾಯರಿ ದೈವನ ದುಲ ಇಪ್ಪು ನಂಗೆ ಒಂಜಿ ಮಾತಾ ದೇವರೆಲ್ಲ ಉಳ್ಳೇರು ಮುಲ್ಪ ವಿಶೇಷವಾದ ಶಿಶಕ್ತಿ ದೈವಗಳು ನಂಗೆ ಗೊತ್ತು ನಂಗೆ ಆತ ಮಂಜಿ ಆರಾಧ್ಯ ದೈವವು ನಂಗೆ ದಾಲ ದೇವರನ್ನ ದಯಟ್ಟು ಜೋಕ್ಲೆಗೆ ದಾಲ ಕಮ್ಮಿ ಆತಿಚ್ಚು ಅಕ್ಕಳು ರಿಟೈರ್ಡ್ ಆಗಿ ಬುಕ್ಕಲ್ಲ ಜಾಸ್ತಿಯೇ ಆ ಒಂದು ಬರೋದಿಲ್ಲೇருந்து ಅವೊಂಜಿ ನಿಕ್ಲೆ ಗೊತ್ತಿಪಡ ಅರೆಕಲ ಶಾಲೆ ಮುಚ್ಚಿಂಡಿಗೆ ಪನ್ಪುನ ಬಾತರ ಏರ್ನ ಮನಸ್ಸಟ್ಲ ಪೊಡ್ಚು ಇದು ಪ್ರೈಮರಿಟ್ಲ ಈ ಸರ್ತಿ ನಿಶಾರ ಹಿಡ್ದು ಅಲ್ಪಡ್ದು ಇಸ್ಲಾಯಿ ಹಿಡ್ದು ಮಾತಾ TC ಬತ್ತೊಂದು ನಮ್ಮಕ್ಕೆ ಬರೋದಿಲ್ಲೇರು ದಾದನ ಮಾರ್ರಿ ಇಂಗ್ಲೀಷ್ ಮೀಡಿಯಂ 4ನೇ ಕ್ಲಾಸ್ 5ನೇ ಕ್ಲಾಸ್ನ ಪೋಯಿನ ಜೋಕ್ಲೆಣ್ಣೆ ಪ್ರೈಮರಿಗೆ ಒಂದು ಸೇರ್ಸವ್ರ ಪಂಡ ನಮ್ಮ ಶಾಲೆ ತಮ್ಮ ಮಹಿಮೆಯನ್ನು ನಿಗಳು ತೂಲೆ ಅಂಚಾತೈತೆ ಹೈಸ್ಕೂಲ್ಗಳ ಜಾಸ್ತಿ ಆಂಡು ಪ್ರೈಮರಿಗಳ ಎಷ್ಟು ಜೋಕುಲು ಈ ಸರ್ತಿ ಅಡ್ಮಿಷನ್ ಆಗಿ ಟೋಟಲ್ 20 30 ಬಟ್ಲೆ 20 ಜೋಕುಲು ಪ್ರೈಮರಿಗೆ ಹೊಸದೈತೆ ದಾಖಲಾತಿ ಆಯ್ತು ಈ ಸರ್ತಿ ನಮ್ಮ ರೇಖಾ ಪನಪನ ಅದೇ ಒಂತಲೆ 30 ಬಟ್ಲೆ ಹೊಸತು 6 ಅಂದು ಬೊಕ ದಿವ್ಯಾ ಮೇಡಮ್ ಒಂತಲೆ 6 ಒಂಜಿ ಬೊಕ ಭವ್ಯ ಇರ್ಲ ಒಂತಲೆ ಅಂದ್ ಈ ರೇಖಾ ಪನ್ಪನ ಟೀಚರ್ ಉಳ್ಳೇರು ಭಾರಿ ಎಡ್ಡೆ ಮಾತ ಎಡ್ಡೆನೇ ನಂಗೆ ದೇವನದ ಇಟ್ಟು ಮಾತ ಎಡ್ಡೆ ತೂವೇರ ಮಾತ್ರ ಹತ್ತು ಇಂದಟ್ಲ ಎಡ್ಡೆ ಪಾಠಲ ಭಾರಿ ಬೊಲ್ಲು ಮಾಡ್ತಾರೆ ಮಾತಾ ಟೀಚರ್ನಗಳು ವಿಶೇಷವಾದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಂಗೆ ಧರ್ಮಸ್ಥಳ ಕ್ಷೇತ್ರ ಹಿಡಿದು ಒಂದು ಹ್ಯಾಂಡನ್ನು ಕೊಡ್ತೇವೆ 9,000 ರೂಪಾಯಿ ಸಂಬಳ ಕೊಡ್ಬೇಕು ಧರ್ಮಸ್ಥಳ ಹಿಡಿದು ಐಕ್ ನಮ್ಮ ವರದರ್ನ ಮಿಸಸ್ ಬೊಕ್ಕ ಮುಲ್ಪ ಯೋಜನಾಧಿಕಾರಿ ಅಕಲ್ನ ಪೂರ ನಂಗೆ ಸಹಕಾರ ಉಂಟು ಅಕಲ್ನ ಸಹಕಾರ ನಂಗೆ ಒಂಜಿ ದೇವರನ ಲೆಕ್ಕ ಒಂಜಿ ಟೀಚರ್ ನಕಲು ಒಂಜಿ ಟೀಚರ್ ಕೊಡ್ತೇವೆ ಬೊಕ್ಕ ಅನಿಲ್ ಪನ್ಪುನ ನಮ್ಮ ಒಟ್ಟು ಭಾರಿ ಆತ್ಮೀಯರಾದ ಇತ್ತು ಹೈಸ್ಕೂಲ್ಗಳ ಒಂದು ಹ್ಯಾಂಡ್ ಕೊರ್ಕಾ ಪಂಡದು ಬಂತೇರು ಐತ ಪ್ರೊಸೀಜರ್ ಇತ್ತು ಆ ಒಂದುಂಟು ಬಾಕಿ ಮ್ಯಾನೇಜ್ಮೆಂಟ್ ಹಿಡಿದು ರೆಡ್ ಹ್ಯಾಂಡನ್ನು ದೀತೇರು ಅವು ಶಾಲೆ ತೊಂದರೆ ಆಯ್ರಿ ಬಳ್ಳಿ ಬಂಡದು ಇದು 7 ಕ್ಲಾಸ್ಗೆ 7 ಟೀಚರ್ ನಕಲು ಉಳ್ಳೇರು ಇತ್ತೆ ಇಂಚನೆ ಪೋಂಡ ವರ್ಷ ಏನೇನು ನಾಡ್ನು ಎಂಚನೆ ನಾಡ್ನು ಪಂಡದು ಐತ ಬಗ್ಗೆ ಕೇ ನಾಳುವೇರು ಬಂಡೇರು ನಮ್ಮ ಐತೆ ಐಕೆ ಜನಪತ್ರಿಕಾ ಪಂಡದು ಈ ಸರ್ತಿ 1 ಲಕ್ಷ ಬೋರ್ಡು ತಿಂಗಳಿಗೆ 10,000 ಕೊರ್ಪುಣು ಕೈತಲ್ದ ಮಾತ ಇಂಗ್ಲೀಷ್ ಮೀಡಿಯಂ 15,000 ಕೊರ್ಪೇರು ನಮ್ಮ 10,000 ಕೊರ್ಪುಣು ಸಂಬಳ ಆಗಲೇ ಆ 10,000 ಅಂದ್ರೆ 10 ತಿಂಗಳಿಗೆ 1 ಲಕ್ಷ ಬೋರ್ಡು ಈ 1 ಲಕ್ಷ ಎಂಚ ಕ್ರೋಢೀಕರಣ ಮಲ್ಪನ ಪಂಡದು ಕೆ ನಾಳುವೇರು ಭಾರಿ ಮಲ್ಲ ಐಡಿಯಾ ಮಾಡ್ತು ರೆಡ್ ಟೀಚರ್ ನಕಲೆ ನಮ್ಮನೆ ಕೊರ್ಕಾ ಪಂಡದು ಈ ಸತಿ ದೀತು ಒಂದು ಸತ್ಯಾಂಶ ಮಾತೆಲ್ಲ ಗೊತ್ತು ಬೋಡು ಒಂದು ಚೌಟೆಲ್ಲ ಪಂಡೇರು ವಿಷಯ ಗೊತ್ತಿಬೋದು ನಮ್ಮ ಪೂರ ಒಂದು ಕುಟುಂಬ ಲೆಕ್ಕ ನನ್ನ ಡಂಗ ದೀಪಣದ ಹಾಲೆಜ್ಜಿ ಈತ ಮತ್ತು ಇತ್ತದು ಈತ ಅನುದಾನಿತ ಶಾಲೆಗೆ ಅಪಾಯಿಂಟ್ಮೆಂಟ್ಲೆ ಇಜ್ಜಿ ಬೇಕಲೆ ಅಪಾಯಿಂಟ್ಮೆಂಟ್ಲೆ ಇಜ್ಜಿ ಕಾಸುಲೆ ಇಜ್ಜಿ ಇದು ಮ್ಯಾನೇಜ್ಮೆಂಟ್ ತಗೊಂಡು ಕಾಸು ಕೊರಿಯರ್ಲ ಆತ್ಮಲ್ಲ ಕಾಸುದಲ್ಲ ಇಜ್ಜಿ ದುಂಬುಡ್ದೆ ಪಾಡದ ಬತ್ತನ ಇತ್ತೆಲ್ಲ ಎಂಚ ಒಲ್ತು ಕೊರ್ಪುನು ಅಂಚದಿತ್ತೆ ನಮ್ಮ ಕರನೆ ಮೀಟಿಂಗ್ ದಾದ ಮಾಡ್ತಾ ಬಂಡ ಒಂಜಿ 15 ಲಕ್ಷ ಹೈಸ್ಕೂಲ್ಗಳ ಒಂಜಿ 15 ಲಕ್ಷ ಪ್ರೈಮರಿಗಳ ಆ ಒಂಜಿ ಡೆಪಾಸಿಟ್ ದಿದ್ದು ಪುಂಡ ಐಟು ಬತ್ತನ ಬಡ್ಡಿಟ್ಟು ನಮ್ಮ ಟೀಚರ್ ನಕಲೆ ಸಂಬಳ ಕೊರಲಿ ಪನ್ಪುನ ಒಂಜಿ ಭಾರಿ ಮಲ್ಲ ಯೋಚನೆ ಎಂದು ಶಾಲೆ ಇಂಚ ಉರಿಯೋಡಂಟ ಒಂಜಿ ಪ್ರಯತ್ನ ನಮ್ಮ ಮಲ್ಪೊಡ ಪುನದು ಮಲ್ಲ ಬಜೆಟ್ 15-30 ಲಕ್ಷ ಪಂಡ ಭಾರಿ ಮಲ್ಲ ಬಜೆಟ್ ರೆಡ್ ಏನಂತ ಪ್ರೈಮರಿತ ಅರ್ಧ ಪೂರ
ರಿಫೇರಿ ಆತು ಭಾರಿ ಪುರ್ಲಾತನು ನಮ್ಮ ಆಡಳಿತ ಮಂಡಳಿತಗಳು ಭಾರಿ ಪುರ್ಲುಡು ಕರ್ನವಶ ಅರ್ಧ ಮಾತ್ರ ಮಾಡ್ತಾರೆ ಅರ್ಧ ಮಲ್ಪುಣೆ 3 ಲಕ್ಷ ಚಿಲ್ಲರೆ ಅಂಡು ನಾನು ಅರ್ಧ ಮಲ್ಕೊಂಡು 7 ಲಕ್ಷ ಪಡ್ಕೊಂಡು ತಾಡೆ ಅರ್ಧಗೆ ಉಂತಾತು ಬುಕ್ಕ ಅರ್ಧನೇ ಇತ್ತೆ ಗೊತ್ತುನಾಗ ಅವಳ ಬೂರಿಯರ ಸ್ಟಾರ್ಟ್ ಆತನ ಪ್ರೇಮಲತೆ ಮುರಾಣಿ ಬಂದಿರಿ ಇತ್ತೆ ಒಂಜೊಂಜೆ ಓಡು ಬೂರಿಯರ ಸ್ಟಾರ್ಟ್ ಆತನು ಅಂಚಾದ ಇತ್ತೆ ಅವೊಂಜಿ ನವೀಕರಣ ನಂಗೆ ಆವಡು ಅವೊಂಜಿ ನವೀಕರಣ ಆವಡು ಇಂದು ಮೇಯ್ನ್ ಅವಡೈನ ಬೆಲೆ ಬುಕ್ಕೊಂಜಿ ಭಾಗ್ಯ ಪಂಡ ಮುರಾಣಿ ರಜೆಟ್ ಒಂಜಿ ನಮ್ಮ ಸಂಪತ್ ಅಂತ ಎಂಕ್ಲ ಕ್ಲಾಸ್ಮೇಟ್ ಉಳ್ಳೇರು ಆರೆ ಫೋನ್ ಮಾಡ್ತು ಪಾತಿನಾಗ ನೀರ್ದ ನಂಗೆ ಶುಚೀಕರಣ ಯಂತ್ರ ಬೋರ್ಡು ಬಂದಾಗ ಸುಮಾರು ಒಂಜಿ 3 ಲಕ್ಷ ರೂಪಾಯಿದ ಪ್ರೈಮರಿಗೆ ಒಂಜಿ ಹೈಸ್ಕೂಲ್ಗೆ ಒಂಜಿ ರೆಡ್ ಶುಚೀಕರಣ ಯಂತ್ರ ಇತ್ತು ಆಲ್ರೆಡಿ ಬೈದನು ಐಕೊಂಜಿ ನಮ್ಮ ತಾಟಿ ಕೊಟ್ಟು ರೆಡ್ ಶುಚೀಕರಣ ಯಂತ್ರ ಬಂದು 3 ಲಕ್ಷ ಎವರೇಜ್ ಇತ್ತ 2,97,000 ಶುಚೀಕರಣ ಯಂತ್ರ MRP ಹೇಳಿದ್ರೆ ಪ್ರೈಮರಿಗೆ ಒಂಜಿ ಯಂತ್ರ ಹೈಸ್ಕೂಲ್ ಒಂಜಿ ಯಂತ್ರ ಆಲ್ರೆಡಿ ಬೈದನು ಐತೆ ಶಾಲೆಗೆ ಬೈದನು ಐತ ನನ್ನ ಖರ್ಚು ಉಂಡು ಐಕ್ ಚೂರು ಈತ ಮಾತ ಖರ್ಚುದು ಬುಕ ಒಟ್ಟು ಬಜೆಟ್ ಬುಕ್ಕ ಬುಕ್ಕ ಎಲ್ಲಿ ವಿಚಾರ ಅವು ದಾಳ ತೊಂದರೆ ಐಕೆ ನಮ್ಮ ಕರ್ನೆ ಮೀಟಿಂಗ್ ದಾದ ಮಾಡ್ತಾ ಬಂಡ ಬಾಂಬೆ ಒಂಜಿ ಟೀಮು ಬೆಂಗಳೂರು ಒಂಜಿ ಟೀಮು ಕುಡ್ಲಾಟ್ ಒಂಜಿ ಟೀಮು ಓಲ್ ಮಾತ ಫಾರಿನ್ ಮಾತ ವಾವ ದೇಶ ಉಳ್ಳೇರೋ ಆ ದೇಶಕ್ಕೆ ಸಂಬಂಧಪಟ್ಟ ಒರಿಯೊರಿಯನ್ನು ಪತ್ತೊಂದು ಒಂಜೊಂಜಿ ಟೀಮ್ ಮಲ್ಪಗ ಆ ಟೀಮು ಅಕ್ಕಳು ಪೂರ ಒಟ್ಟು ಸೇಸಾತು ಒಂಜಿ ನಿಧಿ ಸಂಗ್ರಹ ಮಲ್ಪರ ಒಂಜಿ ಹೆಲ್ಪ್ ಆಪುಂಡು ಪಂಡದು ನಮ್ಮ ಅಂಚಿನ ಒಂಜಿ ಪ್ರಯತ್ನ ಕರ್ನೆ ಮೀಟಿಂಗ್ ಇಟ್ಟು ಪಂಡ ನಮ್ಮ ಐಕೆ ಒಯ್ಕಲ ನಮ್ಮ ಸ್ಪಷ್ಟೀಕರಣ ಹತ್ತಿಜಿ ಅಂಚತಿ ಇತ್ತಿನ ಒಂಜಿ 10 ನಿಮಿಷಟು ಅಧ್ಯಕ್ಷ ಸ್ಥಾನ ಮಾಡ್ತದೆ ಒಂಜೊಂಜಿ ಉದಾಹರಣೆಗೆ ಬಾಂಬೆಗೆ ಅವ್ರು ಏರನಲ್ಲ ಓರಿಯನ್ನು ಕೊರಡು ಎಂಗ್ಲೆ ಬೆಂಗಳೂರು ಮಸ್ತ್ ಜನ ಉಳ್ಳೇರು ಏರನ್ಲ ಇತ್ತಿನ ಐಕೊಂಜಿ ಬೊಕ್ಕ ನಮ್ಮ ಈ ಸೈಡಿಗೆ ಒಂಜಿ ಆರ್ಥಿಕ ಸಂಚಾಲಕರ ಬಂದದ್ದು ಮುಖ್ಯವಾದ ಸಾಂಸ್ಕೃತಿಕ ಕ್ರೀಡೆ ಉಪಾಧ್ಯಕ್ಷರು ಒಂಜಿ ಗೌರವಾಧ್ಯಕ್ಷರು ಒಂಜಿ ಗೌರವ ಸಲಹೆಗಾರರು ಒಂದು 15 ಪಾಡೋಳಿ ಬೊಕ್ಕ ಪ್ರಧಾನ ಸಂಚಾಲಕರು ಬೊಕೊಂಜಿ ಸಂಚಾಲಕರು ಈತು ಹುದ್ದೆ ಉಂಟು ಮಲ್ಲ ಹುದ್ದೆ ಈ ಹುದ್ದೆಗೆ ಮತ್ತು ಅವರಿವರಿನ ಆಯ್ಕೆ ಮಾಡ್ಬೋದು ದಯದಿದ್ದು ನಿಕ್ಕಳು ಪೂರ ಸಹಾಯ ಮಾಡ್ಬೋದು ಪಂಡತಿ ವಿನಂತಿ ಮಾಡ್ತೊಂದು ಫಸ್ಟಿಗೆ ಅಮೃತ ಮಹೋತ್ಸವ ಈ ಒಂದು ಉತ್ಸವ ಸಮಿತಿಗೆ ಒಂದು ಅಧ್ಯಕ್ಷರಾಗಿ ಒಂದು ಆಯ್ಕೆ ಮಾಡೋಣ. ದಯವಿಟ್ಟು ಯಾರಾದರೂ ಇಲ್ಲಿ ಸಭೆಯಲ್ಲಿದ್ದವರು ದಯವಿಟ್ಟು ಎದ್ದು ನಿಂತು ಒಂದು ಸೂಚನೆ ಕೊಡುವ. ಅದನ್ನು ಕಾಯ ವಾಚ ಮನಸ್ಸ ಒಪ್ಪಿದರೆ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಹೊಡೆಯುವ, ಅವರ ಪಾದ ಪೂಜೆ ಕೂಡ ಮಾಡುವ. ಯಾಕೆಂದರೆ ಶಾಲೆಗೋಸ್ಕರ ನಾವು ಅಡ್ಡ ಬಿದ್ದರೂ ಏನು ತೊಂದರೆ ಇಲ್ಲ, ಅದು ದೇವರಿಗೆ ಬೀಳುದು ಒಂದೇ, ಅವರಿಗೆ ಬೀಳುದು ಒಂದೇ. ನಾವು ಆ ರೀತಿ ನಂಬಿಕೊಂಡು ಬಂದವರು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ, ಈ ಒಂದು ಅಮೃತ ಮಹೋತ್ಸವಕ್ಕೆ ನಡೆಯತಕ್ಕಂಥ 75 ಕಾರ್ಯಕ್ರಮಗಳು ಕೂಡ ಮಾಡ್ಬೋದು ನಾವು ಗಟ್ಟಿ ಇದ್ದರೆ. ಅದು ಬಿಟ್ಟರೆ ಹೇಳಿದೆ, ನಾನು ಸೂಚನೆ ಕೊಟ್ಟದಷ್ಟೇ. 75 ಕಾರ್ಯಕ್ರಮಗಳು ಹೇಗೆ ಬೇಕಾದ್ರೂ ಮಾಡ್ಬೋದು, ಹೊರಗೂ ಮಾಡ್ಬೋದು, ಹಣ ಮಾಡಲಿಕ್ಕೂ ಮಾಡ್ಬೋದು. ಒಂದು ಒಳ್ಳೆಯ ನಾಟಕವನ್ನು ಮಾಡಿ ಕೂಡ 20 ಲಕ್ಷ, ಮಂಗಳೂರಲ್ಲಿ ಒಂದು ತಂಡ 20 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ. ಒಂದು ನಾಟಕ, ತುಳು ನಾಟಕ, ಅದನ್ನು ಅಲ್ಲಿ ಟೌನ್ ಹಾಲಲ್ಲಿ ಮಾಡಿ ನಮ್ಮ ಆತ್ಮೀಯ ಮಿತ್ರರುಗಳೇ ಮೊದಲು 2 ತಿಂಗಳ ಪ್ರಯತ್ನದಲ್ಲಿ 20 ಲ್ಯಾಕ್ಸ್ ರೂಪೀಸ್ ಉಳಿಸಿದ್ದಾರೆ. ಹಾಗೆಯೂ ಮಾಡ್ಬೋದು. ಸರಿ, ಈಗ ಅಮೃತ ಮಹೋತ್ಸವಕ್ಕೆ ಯಾರಾದರೂ ದಯವಿಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರನ್ನ ಯಾರಾದರೂ ಸೂಚನೆ ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ನಮ್ಮ ಅಮೃತ ಮಹೋತ್ಸವದ ಸಮಿತಿಗೆ ಅಧ್ಯಕ್ಷರಾಗಿ ಸಂದೇಶ್ ಶೆಟ್ಟಿ ಕೊಳ್ಕೆ ಅವರು ಆಗ್ಬೋದು ಅಂತೇಳಿ ಸನ್ಮಾನ್ಯ ಹಳೆವೇದಿ ಸಂಘದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಶೆಟ್ಟಿ ಅವರು ಸೂಚನೆ ಮಾಡಿದ್ದಾರೆ. ಹಾಗೂ ನಮ್ಮ ದುರ್ಗಾಪ್ರಸಾದ್ ರೈ ಕಲ್ಲಯ್ಯ ಅವರು ಅನುಮೋದನೆ ಮಾಡಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಕರತಾಳದೊಂದಿಗೆ ಸಂದೇಶ್ ಶೆಟ್ಟಿ ಕೊಳ್ಕೆ ಅವರನ್ನು ಮನಪೂರ್ವಕವಾಗಿ ಬರುವ ವರ್ಷ ನಡೆಯತಕ್ಕಂಥ ಅಮೃತ ಮಹೋತ್ಸವದ ಈ ಸಮಿತಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಎಲ್ಲರ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಸಂದೇಶನ ಥ್ಯಾಂಕ್ ಯು. ಆರು ತೆಲಿತೊಂದುಳ್ಳೇರು ಮನಸ್ಸು ಒಪ್ಪಿಯರೆಂದು ಆಪುಂಡು ಆರ್ನ ಒಂದು ತೆಲಿಕೆದ ಮುಗುಲ್ನೆಗೆ ಎಲ್ಲ ಮಟ್ಟಿಕೊಂಡು ಧನ್ಯವಾದಗಳು. ಸೊಲ್ಮೇಲು ನಮ್ಮ ಸಂದೇಶನ ಇತೆ ಪನ್ಲೆಕ್ಕನೆ ಹಳೆ ವಿದ್ಯಾರ್ಥಿ ಸಂಘಗಳ ಐತೆ ಒಂಜಿ ಅಧ್ಯಕ್ಷರ ಆಯ್ಕೆ ಅವಳು ದಯದಿದ್ದು ಐತ ನಮ್ಮ ಇದು ನಮ್ಮ ನಿಯಮಾವಳಿ ಪ್ರಕಾರ ಹಳೆ ವಿದ್ಯಾರ್ಥಿ ಸಂಘಕ್ಕೆ ನಮ್ಮ ಮನೋಜ್ ಕುಮಾರ್ ಹೆಗಡೆ ಅವರು ಒಳ್ಳೆಯ ಸಾರಥ್ಯವನ್ನು ಕೊಟ್ಟು ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಡಬೇಕು. ಮನೋಜ್ ಕುಮಾರ್ ಹೆಗಡೆ ಅವರು ಮಾಡಿದಂಥ ಕೆಲಸಗಳನ್ನು ನಾವು ಮರೀಲಿಕ್ಕೆ ಅಸಾಧ್ಯ. ಅವರು ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ಕಂಪ್ಯೂಟರೀಕರಣ ನಮ್ಮ ಶಾಲೆಗೆ ಇನ್ನೂ ಕೂಡ ಕೊಠಡಿ ಅವರ ಹೆಸರಲ್ಲಿ ಉಂಟು. ಅವರ ಇಡೀ ಕುಟುಂಬಸ್ಥರು ಮಹಾಬಾಳೆ ಹೆಗಡೆಯವರು ಆಗಿರ್ಬೋದು, ಎಲ್ಲ ಒಟ್ಟಿಗೆ ಸೇರಿಕೊಂಡು ದೊಡ್ಡ ಮೊತ್ತದ ಅಮೌಂಟ್ ಹಾಕಿ ಬಿಟ್ಟು ಒಂದು ಕಂಪ್ಯೂಟರ್ ರೂಮ್ ಅಂತೇಳಿ ಮಾಡಿ, ಅದಕ್ಕೆ 10 ಕಂಪ್ಯೂಟರ್ ಮಾಡಿ, ಅದಕ್ಕೆ 2 AC ಎಲ್ಲ ಮಾಡಿ ಒಳ್ಳೆ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಇತ್ತು. ಈಗ 5 ಕಂಪ್ಯೂಟರ್ಗೆ ಬಂದಿದೆ. ನಿಮಗೆ ಗೊತ್ತುಂಟು, ತಾಂತ್ರಿಕವಾಗಿ ಒಂದೇ ವರ್ಷ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಅವರು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಿದರು. ಅದರ ನಂತರ ಸುರೇಶ್ ಶೆಟ್ಟಿ ಅವರು ಸಜಿಪ ಬಹಳ ಹಿರಿಯರಾಗಿ ಅವ್ರು ಮಾತಾಡುವಾಗ ನಮಗೆಲ್ಲ ಜೋಕ್ಸ್ ಅಂತೇಳಿ ಅನ್ನಿಸ್ಬೋದು. ಶಾಲೆ ಬಗ್ಗೆ ಬಹಳ
ಪ್ರೀತಿ ಇದ್ದವರು, ಗೌರವ ಇದ್ದವರು. ಮೊನ್ನೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ ಕೂಡ 10,000 ರೂಪಾಯಿ ಆ ಸ್ಪಾಟಲ್ಲಿ, ನಾನು ಹಣ ಕೊಟ್ಟೋದಕ್ಕೆ ಹೇಳುವುದಲ್ಲ, ಅವರಿಗೆ ಶಾಲೆಯ ಬಗ್ಗೆ ಇರುವಂಥ ಗೌರವಕ್ಕೆ ಹೇಳುವಂಥದ್ದು. ಖಂಡಿತ ಬರ್ತೇನೆ ಅಂತ ಹೇಳಿದರು. ತೋಟದಲ್ಲೇ ಇರ್ತಾರೆ, ತುಂಬ ಪ್ರಗತಿಪರ ಕೃಷಿಕರವರು. ಆದರೂ ಕೂಡ ನಮ್ಮ ಸಂಸ್ಥೆಯ ಬಗ್ಗೆ ಅಪಾರ ಪ್ರೀತಿ ಇಟ್ಟು ಮನೋಜನ್ನ ಮತ್ತು ನೀವೆಲ್ಲ ಸೇರಿಕೊಂಡು ಅಧ್ಯಕ್ಷ ಸ್ಥಾನವನ್ನು ಒಪ್ಪಿಸಿದಾಗ ಅವರಿಗೆ ಸರಿಯಾದ ಒಂದು ಟೀಮ್ ವರ್ಕ್ ಸಿಗದೆ ಅವರಿಗೆ ಕೆಲವೊಂದು ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಕಷ್ಟ ಆಯಿತು. ಆದರೂ ಕೂಡ ನಮ್ಮೊಟ್ಟಿಗೆ ಎಲ್ಲ ಶಾಲೆಯಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳಿಗೆ ಬರಬೇಕು ಅಂತ ಅಂದಾಗ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಬಂದವರು ಸುರೇಶ್ ಶೆಟ್ಟಿ ಸಚಿವ ಅವರು ಅಧ್ಯಕ್ಷ ಸ್ಥಾನ ವಹಿಸಿ ಚಂದಗಾಣಿಸಿಕೊಟ್ಟಿದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘಕ್ಕೆ ನಾವು ನೂತನವಾದ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಹೊತ್ತು. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘ 3 ವರ್ಷ ನಮ್ಮ ಒಂದು ರೆಸಲ್ಯೂಷನ್ ಪ್ರಕಾರ ಬೈಲೋ ಮಾಡಿಕೊಂಡಿದ್ದೇವೆ. 3 ವರ್ಷಗಳಿಗೆ ಅಧಿಕಾರಾವಧಿಯನ್ನು ಇಟ್ಟುಕೊಂಡಿದ್ದಾರೆ. ಅದು ರೆಸಲ್ಯೂಷನ್ ಆದರೆ ಬೇಕಾದ್ರೆ ಚೇಂಜ್ ಮಾಡಿಕೊಳ್ಬೋದು, ಅದು ನಿಮಗೆ ಬಿಟ್ಟದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಒಬ್ಬರು ನೂತನ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಬೇಕು ಅಂತೇಳಿ ದಯವಿಟ್ಟು ಸಭೆಯಲ್ಲಿದ್ದವರು ಸೂಚನೆ ಮತ್ತು ಅನುಮೋದನೆಯನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ 2026ರಿಂದ 29 2026ರಿಂದ 29 ಈ ಒಂದು ಶೈಕ್ಷಣಿಕ ವರ್ಷದ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಮತ್ತು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಹಳೆ ವಿದ್ಯಾರ್ಥಿ ಸಂಘದ ನೂತನ ಅಧ್ಯಕ್ಷರಾಗಿ ಶ್ರೀಯುತ ನರಸಿಂಹ ನಾಯ್ಕ್ ಅವರು ಆಗಬಹುದು ಎಂದು ಅಂಚಾತಿತ್ತೆ ನಮ್ಮ ಸಂದೇಶ್ ಶೆಟ್ಟಿ ಕೊಳ್ಕೆಯಾರಿ ಸೂಚನೆ ಮಾಡ್ತಾರೆ. ಅಬ್ದುಲ್ ಮಜೀದ್ ಅನುಮೋದನೆ ಮಾಡ್ತಾರೆ. ಮಾತಗಳ ಕರತಳದೊಂದು ಒಟ್ಟಿಗೂ ನಮ್ಮ ಅಧ್ಯಕ್ಷರಾದ ನರಸಿಂಹ ನಾಯಕರೇ ನಮ್ಮ ಆಯ್ಕೆ ಮಾಡ್ತಾ ದಯದಿದೆ ಅನ್ನ ಸೊಲ್ಮೇಲು ನರಸಿಂಹ ನಾಯಕರು ಅವರ ಬಗ್ಗೆ ತುಂಬ ಇದೆ. ಮಸ್ತ್ ಉಂಡು ಪಂಡ್ರ ಬೋಂಡ ಇನ್ನು ಯಾರು ಅಧ್ಯಕ್ಷರಾದ ಆಯ್ಕೆ ಆತರ ನಿಕ್ಲು ಪೂರ ತಾಟಿ ಬಿಡೋದು ಕೊಡಾರ ಆರೆಗೆ ಅಭಿನಂದನೆ ಸೊಲ್ಮೆ ತಂದವಡು ಆರೆಗ್ಲ ನಮ್ಮ ಕಡಂಜ ಸೋಮಶೇಖರ್ ಚೌಟ್ರು ಗುಲಾಬಿ ನೀಡಿ ಅವರಿಗೆ ಅಭಿನಂದಿಸಬೇಕು. ಮತ್ತೆ ಅಧ್ಯಕ್ಷರಾದ 2 ಜನ ಆಯ್ಕೆಯಾರು ನಿಕ್ಲಿಗೆ ಪೂರ ಗೊತ್ತುಂಟು. ಇತ್ತೆ ಅಣ್ಣ ಒಂಜಿ ಪವರ್ ಬತ್ತಂಡು, ಇತ್ತೆ ಒಂಚೂರು ಶಕ್ತಿ ಬತ್ತಂಡು, ಪವರ್ ಬತ್ತಂಡು. ಇನ್ನು ಇಂಗ್ಲೀಷ್ ಶಕ್ತಿ ಪವರ್ ಪಂಪ ಇತ್ತೆ ದಾದ ಪಂಡ ಅಕ್ಕಳು ಹೆಂಚಿನ ಪಂಡೇರು ಅಂಚ ನಮ್ಮ ಮುಂದುವರಿಕೆ ಮಾಡ್ಬೋದು. ಈತೆ ಸಂದೇಶನ ಇಜ್ಜಿ ಮಲ್ಲಕ್ಕಳು ಮಾತ ಉಳ್ಳೇರು ನಮ್ಮ ಇನ್ನೊಂಜಿ ಬತ್ತೇರಿ ತುಲೆ ಮಸ್ತ್ ಜನ ಬೈದಾರು ನಿಕ್ಲೆ ಏರಿಗಲೇ ಬೇಜಾರ ಎರಬಲ್ಲಿ ಎಂಕು ದುಂಬೆ ಪಂತೆಯನ್ನು ಏರ್ಲ ಅಧಿಕಾರದ ತೊಂಡ ರೆಡಿ ಇಜ್ಜೇರು ಆಂಡಲ ಎನ್ನ ಒಂಜಿ ವೈಯಕ್ತಿಕ ದಾದ ಪಂಡ ಐತೆ ಬತ್ತನಕ್ಕಲ ಇನಿ ನಮ್ಮ ಪದಾಧಿಕಾರಿನ ಆಯ್ಕೆಂದೇ ಪಣ್ತೀನಿ ನಮ್ಮ ಐಟ್ಲ ಕೊಡ್ತೋ ನಮ್ಮ ಪದಾಧಿಕಾರಿಗಳ ಆಯ್ಕೆ ಎಂದು ಹಳೆ ವಿದ್ಯಾರ್ಥಿ ಸಂಘದ ಅಂಚಾತಿ ಬತ್ತನಕ್ಕಲಿನ ಒಂಜಿ ಕಮಿಟಿಗೆ ಪಾಡೊಂದು ಪೋಯ ದಾದ ಪಂಡದ ಸಂದೇಶನ ಪನ್ನಡು. ಪ್ರಧಾನ ಸಂಚಾಲಕರು ಈ ಪೋಸ್ಟ್ಗಳನ್ನು ನಾವು ಈಗಾಗಲೇ ಆಲ್ರೆಡಿ ಬರ್ತೇವೆ ಅಂತೇಳಿ ಬೇರೆ ಬೇರೆ ಅನ್ಯ ಕಾರ್ಯ ನಿಮಿತ್ತ ಅವರ ಕುಟುಂಬದ ಒಂದು ಕಾರ್ಯಕ್ರಮದಿಂದಾಗಿ ಬಂದಿಲ್ಲ. ನಾವು ಅವತ್ತೇ ಹೇಳಿದ್ದಾರೆ. ಹಾಗಾಗಿ ಅವರನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗ್ತದೆ. ಗೌರವ ಅಧ್ಯಕ್ಷರಾಗಿ ನಾವು ವಿಚಾರಿಸಿಬಿಟ್ಟೆ ನಾವು ಅವರ ಹೆಸರನ್ನು ಹಾಕ್ತೇವೆ. ಪ್ರಧಾನ ಸಂಚಾಲಕರು ಅಂತೇಳಿ ಒಂದು ವಿಚಾರಿಸಿಬಿಟ್ಟೆ ಅವರ ಹೆಸರನ್ನು ಹಾಕ್ತೇವೆ. ಈಗ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ ಮತ್ತು ಉಪಾಧ್ಯಕ್ಷರುಗಳು ಮತ್ತು ಸಾಂಸ್ಕೃತಿಕ ಕಾರ್ಯದರ್ಶಿ, ಕ್ರೀಡಾ ಇದೆಲ್ಲ ಬೇಕು. ಕ್ರೀಡಾ ಕಾರ್ಯದರ್ಶಿ ಒಬ್ಬರು, ಸಾಂಸ್ಕೃತಿಕ ಕಾರ್ಯದರ್ಶಿ ಒಬ್ಬರು, ಮತ್ತು ಸದಸ್ಯರು ಅಂತ ಮಾಡಿ ಮತ್ತು ಸಂಘಟನಾ ಕಾರ್ಯದರ್ಶಿ ಅಂತೇಳಿ ಒಂದು ಬೇಕು, ಮತ್ತು ಜೊತೆ ಕಾರ್ಯದರ್ಶಿಗಳು ಅಂತೇಳಿ ಒಂದು ಬೇಕು. ಇಷ್ಟೆಲ್ಲ ಪೋಸ್ಟ್ಗಳಿದೆ. ಮತ್ತು ಗೌರವ ಸಲಹೆಗಾರರು ಅಂತೇಳಿ ಹಿರಿಯರು ಎಲ್ಲ ನಿಮಗೆ ಗೊತ್ತಿದೆ ಯಾರ್ಯಾರು ಮೊನ್ನೆಯಿಂದ ಬಂದಿದ್ದಾರೆ ಅಂತ. ಅವರನ್ನು ಒಂದು 10 ಮಂದಿನ ಗೌರವ ಸಲಹೆಗಾರರು ಅಂತೇಳಿ ಮಾಡ್ಬೋದು. ಸರಿ, ಅಮೃತ ಮಹೋತ್ಸವದ ವಿಷಯ 6 ಪಂಡೇರು ಸಂದೇಶನೆಲ್ಲ ಅಂಚನೆ ಪಂಡಿನಿ. ಈತೆ ಅಶೋಕ್ ಕುಮಾರ್ ಚೌಟ್ರು ಇರತ್ತೆ ಆರಿನ ಗೌರವ ಅಧ್ಯಕ್ಷರು ಮಲ್ಪೊಳಿಯಾ ಒಂಜಿ ತಾಟಿ ಬಟ್ಲೆ ಹಬ್ಬಗ ಮಲ್ಪೋಲಿ ಪಂಡ ನಿಖಲ ಒಂಜಿ ದಯ ಪಂಡ ಈಗಲಕ್ಕೇನಡು ನಿಖಲು ತಾಟಿ ಪಟ್ಟುವರು ಸಭೆ ಸೂಚನೆ ಕೊಡು ಪನ್ನಡು ನಮ್ಮ ತ್ಯಾಗಮಾಶ ಸೂಚನೆ ಹತ್ತು ಸಭೆ ಅನುಮೋದನೆ ಕೊಡ್ತಂಡು ಸೂಚನೆ ಕೊಡ್ತು ದಾದ ಪಂಡ ಅಶೋಕ್ ಕುಮಾರ್ ಚೌಟಿಯರು ನಮ್ಮ ಈ ಕಮಿಟಿಗೆ ಗೌರವ ಅಧ್ಯಕ್ಷರು ಮಲ್ಪೊಲಿ ಪಂಡ ಒಂದು ವಿಚಾರ 6 ಒತ್ತೊಂದು ಸೇರಿದಾಂಡ ಗೊತ್ತುಗ ಸಂದೇಶ ಆತ ಸಂದೇಶ ಕೇಂದ್ರೇನೆ ಫಸ್ಟಿಗೆ ಅವು ಒತ್ತೊಂದು ಸೇರಿದಾಂಡ ಬೊಕ್ಕ ತೂಕ ನೆಕ್ಸ್ಟ್ ಬೊಕ್ಕ ಪ್ರಧಾನ ಕಾರ್ಯದರ್ಶಿ ಅವಡು ಇದು ರೆಡ್ ಬೊಂಡ ಬುಡ್ಕ ಯಾರು ವರ್ಕ್ ಮಾಡ್ಕೊಂಡು ತೂವೋಡು ನಮ್ಮ ತೂವಂದೆ ಕೊರ್ದು ಬುಡ್ದು ಬುಕ್ಕ ಬೇಲೆ ಆಯ್ಚಿಂದ ಭಾರಿ ಪ್ರಾಬ್ಲಮ್ ಹಾಕೊಂಡು ಕೋಶಾಧಿಕಾರಿಗೆ ಒಂಜಿ ಪನ್ಲೆ ಯಾರಲ್ಲ ಒಂಜಿ ಸೂಚನೆ ಕೊರ್ಲೆ ಬರಾದನಕ್ಕಲ್ಲ ಪುದರ್ಲ ಹಾಕೊಂಡು ವಿವೇಕ ರೈಗಳನ್ನು ಎಲ್ಲರೂ ಸಂಘಟನಾ ಕಾರ್ಯದರ್ಶಿ ಅಂತೇಳಿ ವಿವೇಕ ರೈಗಳನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ವಿವೇಕ ರೈಗಳು ಎದ್ದು ನಿಂತು ಒಮ್ಮೆ ಕಾರ್ಯದರ್ಶಿ ಸ್ಥಾನಕ್ಕೆ ಮೊಹಮ್ಮದ್ ಮುಸ್ತಫಾ ಅವರನ್ನ ಆಯ್ಕೆ ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಕರತಾಳದೊಂದಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಮಹಿಳಾ ಸಂಚಾಲಕರು ಒಂಜಿ ಮಲ್ಪುಗ ಮಹಿಳೆಯರಿಗೆ ಒಂಜಿ ಸಂಚಾಲಕರೊಂದು ಮಲ್ಪುಗ ಮಹಿಳಾ ಸಂಚಾಲಕರು ತೊಲೆ ಹೇಮಲತಾ ರಾವಡು ಪಂಡದಿತೆ ಸೂಚನೆ ಕೊರಿಯರು ಯಾರಿಗೆಲ್ಲ ತಾಟಿ ಪಟ್ಟದ್ದು ಧನ್ಯವಾದ ಅಭಿನಂದನೆಗಳು. ಒಂಜಿ ಕ್ರೀಡಾ ಕಾರ್ಯದರ್ಶಿಗಿಲ
ಬೊಕೊಂಜಿ ಸಾಂಸ್ಕೃತಿಕ ಕಾರ್ಯದರ್ಶಿಗಳ ಒಂಜಿ ಕೋಶಾಧಿಕಾರಿಗೆ ಇತ್ತೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅರ್ಡೆ ಕೇನುಗ ರವೀಂದ್ರನಾರಾಯಣ ಕೇನುಗ ಆತ ಆವತ್ತ ಹಳೆ ವಿದ್ಯಾರ್ಥಿಯಲ್ಲಿ ಒಂದು ಕೊಡುವ ಸ್ಥಾನ ಕೊಡುವಣ ಅಥವಾ ಸರಿ ಇರಲಿ ಎಡ್ವರ್ಡ್ ಮಾಸ್ಟರ್ನ ಕೂಡ ಉಪಾಧ್ಯಕ್ಷ ಅಂತ ಮಾಡುದಾ ಸರಿ ಆಯ್ತು. ಮತ್ತೆ ನಮ್ಮ ಸುಧಾಕರ್ ಗಟ್ಟಿ ಅವರನ್ನು ಕೂಡ ಒಂದು ಸಂಚಾಲಕರು ಅಂತೇಳಿ ಮಾಡುವ ಅಂತೇಳಿ ನಿರ್ಣಯ ಆಗಿದೆ. ನೋಡಿ, ಈಗ ಉಪಾಧ್ಯಕ್ಷರಾಗಿ ಈಗ ಹೇಳಿದ್ದೇವೆ, ಇನ್ನೂ ಕೂಡ ಸೇರಿಸ್ಲಿಕ್ಕೆ ಉಂಟು. ನಾಳ್ದು ಮೀಟಿಂಗಲ್ಲಿ ಎಲ್ಲರನ್ನು ಕರೆದು ಮಾತನಾಡಲಿ ಬಿಡೋದು ನಮ್ಮ ಮೀಟಿಂಗ್ ಮಲ್ಪುಗ ಬಂಡದು ಮಾತನಾಡಲ್ಲ ಒಂದು ಅಭಿಪ್ರಾಯ. ನಮ್ಮ ಸುರೇಶ್ ಶೆಟ್ಟಿ ಅಂಬಳ ಮಗರು ಅವರೇನೆ ಆರ್ಥಿಕ ಸಮಿತಿ ಸಂಚಾಲಕರಿಂದ ಮಲ್ತೋ ಮಾತಾ ತಾಟಿ ಬಿಟ್ಟದು ಆರ್ಥಿಕ ಸಮಿತಿ ಸಂಚಾಲಕರಿಗೆ ಅಭಿನಂದನೆ ಸೋಳ್ಮೇಲು. ಈತೆ ಹಳೆ ವಿದ್ಯಾ ಸಂಘಗೂ ಬಳೆ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಈಗಾಗಲೇ ಹೇಳಿದ್ದೇವೆ. ನಮ್ಮ ನರಸಿಂಹ ನಾಯಕರು ಅಧ್ಯಕ್ಷರಾಗಿ ಅವರಿಗೆ ಒಂದು ಗಟ್ಟಿಯಾದ ಒಂದು ಪ್ರಧಾನ ಕಾರ್ಯದರ್ಶಿಗಳು ಬೇಕು. ದಯವಿಟ್ಟು ನರಸಿಂಹ ನಾಯಕರೇ ಒಂದು ಸೂಚನೆ ಕೊಡಿ ಯಾರನ್ನ ಇದ್ದೆ. ನೋಡಿ, ಹಳೆ ವಿದ್ಯಾ ಸಂಘದ ಕಾರ್ಯದರ್ಶಿಯಾಗಿ ಏನು ಬೇಸರ ಮಾಡಲಿಕ್ಕೆ, ಯಾಕಂದರೆ ದುರ್ಗಾಪ್ರಸಾದ್ ರೈ ಅವರು ಗೊತ್ತಿದೆ, ಅವರ ಬಗ್ಗೆ ಎಲ್ಲ ಗೊತ್ತಿದೆ. ಪ್ಲಸ್ ಅವರು ಸಂಚಾಲಕ ಇದರಲ್ಲಿ ಬೇರೆ ಇದ್ದಾರೆ, ಆಡಳಿತ ಮಂಡಳಿ ಇದ್ದಾರೆ. ಆದರೂ ಹಳೆ ವಿದ್ಯಾರ್ಥಿ ಆಗಿರೋ ಕಾರಣ ತುಂಬ ಇಷ್ಟಪಡ್ತಾ ಇದ್ದಾರೆ ದುರ್ಗಾಪ್ರಸಾದ್ ರೈ ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಹಳೆ ವಿದ್ಯಾ ಸಂಘಕ್ಕೆ ಆಯ್ಕೆ ಮಾಡಿದ್ದೇವೆ. ದಯವಿಟ್ಟು ತಾವುಗಳು ಒಪ್ಪಬೇಕು, ಬಂದು ಗುಲಾಬಿಯನ್ನು ನಮ್ಮ ಇವತ್ತಿನ ಸಭಾಧ್ಯಕ್ಷರಲ್ಲಿ ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಬನ್ನಿ. ಆಯಿತು. ಮತ್ತು ನಾನು ಈಗಾಗಲೇ ಹೇಳ್ತಾ ಇದ್ದೀನಿ, ವೆಲ್ಲರೇನು ಸರ್ ಯೋಗೀಶ್ ಆಳ್ವೀರು ಮಾತ್ರಲ್ಲ ಒಂದು ಪೋಸ್ಟ್ ಕೊಡ್ತೀನಿ ಅವಳು ಇತ್ತಿನ ತರುಣ ಅವಾರ್ಡ್ ಮಾತಾ ಇದೆ. ಕ್ರೀಡಾ ಕಾರ್ಯದರ್ಶಿ ಒಂಜಿ ಮಲ್ಪಡೆ ವರದರೆ ಏರೇನು ಪನ್ಲೆ, ಕ್ರೀಡಾ ಕಾರ್ಯದರ್ಶಿಲ ಸಾಂಸ್ಕೃತಿಕ ಕಾರ್ಯದರ್ಶಿಲ ಒಂದು ಜನ ಪನ್ಲೆ. ಹಳೆ ವಿದ್ಯಾ ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಯಿತು, ಅಧ್ಯಕ್ಷರಾಯಿತು. ಕೋಶಾಧಿಕಾರಿಯಾಗಿ ನತಾನಿಯಲ್ ಎಡ್ವರ್ಡ್ ಐಮನ್ ಅವರನ್ನು ಮಾಡುವ ಅಂತೇಳಿ ಇತ್ತೆ. ನತಾನಿಯಲ್ ಎಡ್ವರ್ಡ್ ಐಮನ್ ಸಾರ್ ದಾಯ ಪಂಡ ಆರು ಕೈತಲೆ ಉಲ್ಲೇರು ಪಂಪನ ಪಾತ್ರ ಒಂಜಿ ರೆಡ್ಡೆನೆತ ಮೂಳು ಶಾಲೆ ತ ಪೂರ ಗೊತ್ತುಂಡು ಅವರಿಗೆ. ಅದಕ್ಕೋಸ್ಕರ ಕೋಶಾಧಿಕಾರಿ ಅದೆಲ್ಲ ಮೀಟಿಂಗ್ ಅದೆಲ್ಲ ಮಲ್ಲ ಮೀಟಿಂಗ್ ಪೂಜೆ ತಗೊಂಡು ಮಾತ ನಮ್ಮ ಒಂಜಿ ಆಲೋಚನೆ ಅಲ್ಪಗ ಒಂಜೆ ಆಲೋಚನೆ ಅಲ್ಪಗ ನಿಗಳು ಇತ್ತೆ ಮಸ್ತ್ ಜನ ಅಭಿಪ್ರಾಯ ಪಂಡೇರು ಎಲ್ಲಂಜಿ ಮಲ್ಪುಗ ಪಂಡ ಖಂಡಿತ ಮಲ್ಪುಗ ಬುಕ್ಕ ಮಾತಾ ಕಮ್ಯುನಿಟಿ ಫಸ್ಟಿಗೆ ಬಂತಾರೆ. ಮಾತಾ ಕಮ್ಯುನಿಟಿ ದಯಪಂಡ ಶಾಲೆ ಒಂದು ಏಪಲ ಒಂದು ಮಾತೆಲ್ಲ ಇತ್ತನಂತ ಶಾಲೆ ಇದಕ್ಕೆ ಮಾತಿನೆಲ್ಲ ದೇಣಿಗೆಲ್ಲ ಉಂಡು. ಅಬ್ದುಲ್ ರಜಾಕ್ ಉಳ್ಳೇರು ನಿಶಾರಾಟ್ ಆರು ಅಪ್ಪಗ 25,000 ರೂಪಾಯಿ ಸ್ವರ್ಣ ಮಹೋತ್ಸವ ಕೊಡ್ತಾರೆ. ಆರು ನಮ್ಮ ಹಳೆ ವಿದ್ಯಾರ್ಥಿ ಅಂಚಿನ ಮಸ್ತು ಜನ ಇಸ್ಮಾಯಿಲ್ ಬಾಕಿ ಮಾರು ಮುರಾಣಿ ಬತ್ತನಾರಲ್ಲ ಅಂಚನೆ ಒಯ್ಕಲ ಕೇಣಿ ಕುಲ್ಲೆ 10,000 ರೂಪಾಯಿ ಪಾಡೊಂದು ಬತ್ತನಾರು. ನಮ್ಮ ಕ್ರಿಶ್ಚಿಯನ್ ಎಂದೆಟ್ಟು ನಮ್ಮ ಎಡುಡು ಉಳ್ಳೇರತೆ ನಮ್ಮ ಕಲೈ ಆರಾವಾಡು ನಮ್ಮ ವೆಲ್ಲರಿನ್ ಸರ್ ಮಾತ್ರ ಬಸ್ತು ಆನಿಟ್ಟು ಇನ್ನಿ ಮುಟ್ಟಲ್ಲ ನಂಗೆ ಪ್ರೋತ್ಸಾಹ ಮಾಡ್ತೊಂದೇ ಬತ್ತನಾಗಲ್ಲ ಅಂಚಾದ ಎಂಕ್ಲಿಗೆ ಆಸೆ ಉಂಡು ಎಲ್ಲಂಜಿಲ್ಲ ಅಕ್ಲೇನು ಬರ್ಪೋಣ ಇಂಚಿನ ವ್ಯವಸ್ಥೆ ಇಂಚಿನ ಅಂದು ಇದು ಪನ್ನಡು ಇದು ದಾತ ಪಂಡ ಸರಿ ಓಕೆ ನಮ್ಮ ಫೋನ್ ಮಲ್ಪೋ ನಿಖಲು ಫೋನ್ ಕೊರಲೆ ಏತು ಇನ್ನು 200 ಜನದ ಕೊರಲಿಂದಲ್ಲ ಎಂಕಲು ರೆಡಿ ಇಲ್ಲ ರಾತ್ರಿ ಒಣಸು ಮಲ್ಪ ಅಂದೆಲ್ಲ ಫೋನ್ ಮಲ್ಪೋ ತೊಂದರೆ ಇಚ್ಚಿ ಫೋನ್ ಮಲ್ತಿ ಬುಕ್ಕ ನಮ್ಮ ಲೆತ್ತಿ ಬುಕ್ಕ ಹಾಕಲು ಬರ್ಪು ಲೆಕ್ಕ ಅವಡು ಅಂಚದ ಇತ್ತೆ ಇನಿ ನಮ್ಮ ಪನ್ಪೋ ಒರೇನು ಕೋಶಾಧಿಕಾರಿ ಮಲ್ಪೋ ಅಧ್ಯಕ್ಷ ಮಲ್ಪೋದು ಎಲ್ಲೊಂಜಿ ಅಕ್ಲನ ಎದುರು ಬತ್ತದ ಜಿನ ದಟ್ಟನ್ಲ ಕುಲ್ಲವನಿಂಚಿನ ಒಂಜಿ ಕೆಪಾಸಿಟಿ ನಂಗೆ ಬೋರ್ಡು ಪನ್ಪಣ ಒಂಜಿ ಪ್ರಾರ್ಥನೆ ದಯಪಂಡ ಒಂಜಿ ಅಜಿಪು ವರ್ಷ 55 ವರ್ಷ ಅಜಿಪು ವರ್ಷ 7 ವರ್ಷ ತಕ್ಲೆ ನಮ್ಮ ಆತ್ ರೀಚ್ ಲೆವೆಲ್ಗೆ ಪೋತು ಅಕ್ಲ ಎತ್ತೊಂಬರ ನಂಗೆ ಸಾಧ್ಯ ಇಜ್ಜಿ ನಿಕ್ಲ ಕ್ಲಾಸ್ಮೇಟ್ ಆಯ್ನದವರ ನಿಕ್ಲೇ ಫೋನ್ ಮಾಡ್ತಾನೆ ಭಾರಿ ವ್ಯಾಲ್ಯೂ ಉಂಟು ಒಂದು ಇದು ವರದರಾಜನ ಕ್ಲಾಸ್ಮೇಟ್ಗೆ ಈರೇ ಫೋನ್ ಮಾಡಿದಿಲ್ಲ ಏನು ಫೋನ್ ಮಾಡಿದಿಲ್ಲ ಈರು ಫೋನ್ ಮಾಡ್ಲಿಕ್ಕೆ ಭಾರಿ ವ್ಯತ್ಯಾಸ ಉಂಟು ಸತ್ಯ ತೂಲಿಗೆ ಮಕ್ಕಳು ಭಾರಿ ಪ್ರೀತಿ ಬರ್ಬೇರು. ಮುಂದಿನ ಸಭೆ ಜುಲೈ 5 ಬೆಳಗ್ಗೆ 10:30 ಸಭೆ. ನಿಮಗೆಲ್ಲ ಗೊತ್ತಿದ್ದಾಗೆ ಕಳೆದ ಕರ್ಣ ಸಭೆ ಒಂಜಿ ನಮ್ಮ ನಿರ್ಣಯ ಮಾಡ್ತಾವ ಸುರೇಶನೆಲ್ಲ ಮುಲ್ಪ ಒಳ್ಳೆಯರು ಅಗ್ನಿನಂದ ಕಥ ಕೋಡೆ ಬತ್ತಿದ್ದಾರೆ ಪೊಲೀಸ್ಗಳು ಪೂರ ಇಡೀ ಟೀಮ್ ಮುರಾಣಿ ಪಂಡದ ಆಗ್ಲಿ 2 ಸತಿ ಬತ್ತದು ಬೋದು ಕೋಡೆ ಫೈನಲ್ ಮಾಡ್ತೇವೆ ಕೋಡೆ ಪೂರ ತೂದು ಓಳೋಳು ಹೆಂಚಿನ ಪಾಡು ನಮ್ಮ ಪಂಡತ ನಮ್ಮ ಮಾನ್ಯತೆ ನವೀಕರಣ ಮಾಡ್ಕೊಡಂಡ ಅಗ್ನಿನಂದ ಕಾಲವಡಿಗೆ ಅವಡು ಅವು ಹೆಂಚ ಅವಡು ಪಂಡ ನಮ್ಮ ಒಂಜಿ ರೂಮ್ ಜಾಸ್ತಿ ಅಂಡ 3 ರೂಮ್ ಇತ್ತಿನದವರ ಪೈಪ್ ಫುಲ್ಲು ಬಾಡ್ದೆ ಅವಡು ಸುಮಾರು 1 ಲಕ್ಷ ರೂಪಾಯಿ ಖರ್ಚಿದವು ಬೊಕ್ಕ ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್ ಆಂಡ್ ಮುರಾಣಿ ಪಂತ ನಮ್ಮ 28,500 ರೂಪಾಯಿ ಆಂಡ್ ಇದು ಎಂದತ್ತ ಮಾತ್ರ 50,000 ರೂಪಾಯಿ ಅಡ್ವಾನ್ಸ್ ಕೊಡ್ಸೋನು ಸುರೇಶನ್ನ ಪೂರ ವಿದ್ ಮಾತ ರೆಕಾರ್ಡ್ ಉಂಟು ನಮ್ಮ HM ನಕ್ಲು ಪೂರ ಸೇರ್ದೆ ಕೋರ್ನಿ 50,000 ರೂಪಾಯಿ ಅಕ್ಲೆ ಕೊರ್ತುಂಡು 28,500 ರೂಪಾಯಿ ಮುಕ್ಲೆ ಕೊರ್ತುಂಡು ಇದು ಆಲ್ರೆಡಿ ಕೈ ಹಿಡಿದು ಕೊರ್ದ ನನ್ನ ಎತ್ತಿಗೆ ಗೊತ್ತಿಜ್ ಇಂದು ನಮ್ಮ ಮುರಾರಿ ನಿರ್ಣಯ ಮಾಡ್ತೋ ಅವು ಮಾಲ್ತಿ ಕೂಡಲೇ ಮಾನ್ಯತೆ ನವೀಕರಣದ ಸರ್ಟಿಫಿಕೇಟ್ ತಗೊಂಡು ನಂಗೆ ಒಂಜಿ 10 ವರ್ಷಕ್ಕೂ ತೊಂದರೆ ಶಾಲೆಗೆ ಇಂದು ಈತ ವಿಚಾರ ಸರಿ ಈತೆ ಧನ್ಯವಾದ ಪೋಯ ಲಾಸ್ಟ್ ಅಧ್ಯಕ್ಷೀಯ ಮಾತು ಚೌಟಿರು ಕುಳ್ಳನವಳು ಶುಭವನ್ನು ಹಾರೈಕೆ ಮಾಡ್ತಾರೆ. ಪ್ರಧಾನ ಕಾರ್ಯದರ್ಶಿಯಾದ ಆಯ್ಕೆ ಆಯ್ನಂಚಿನ ನಮ್ಮ ಮೊಹಮ್ಮದ್ ಮುಸ್ತಫಾ ಅವರು ಮಾತ್ರ ಎಲ್ಲ ಧನ್ಯವಾದ ಕೊರಡುಕೊಂಡದ್ದು ವಿನಂತಿ. ಪಾವೂರು ಹರೇಕಳ ಹಿರಿಯ ಪ್ರಾಥಮಿಕ ಶಾಲೆ, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಇದರ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ
ಅಮೃತ ಮಹೋತ್ಸವ ಮತ್ತು ಹಳೆ ವಿದ್ಯಾರ್ಥಿ ಸಂಘಕ್ಕೆ ಜವಾಬ್ದಾರಿಯನ್ನು ಹಂಚುವಂಥ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ಸೋಮಶೇಖರ್ ಚೌಟ್ರವರು ಒಳಗೊಂಡಂತೆ ಈಗಾಗಲೇ ಅಮೃತ ಮಹೋತ್ಸವ ಸಮಿತಿಗೆ ನೂತನವಾಗಿ ಆಯ್ಕೆಯಾದಂಥ ಸಂದೇಶ್ ಶೆಟ್ಟಿ, ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದಂಥ ನರಸಿಂಹ ನಾಯ್ಕ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅಧ್ಯಾಪಕ ವೃಂದವನ್ನು ಒಳಗೊಂಡಂತೆ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಈಗಾಗಲೇ ಜವಾಬ್ದಾರಿಯನ್ನು ಪಡೆದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸಲು ಹೋಗ್ತಾ ಇದ್ದೇವೆ.